वागस्मानवदतदैदं ध्रुवं च राजावरणोदरं देवो बृहस्पतिं ध्रुवं च इन्द्रश्च अग्निश्चम्राट्टां दारदा ध्रुवं धुमुहूर्तौ तदत्यनुगृह्णं दास्तों नमो गृह्ये जवने जैव गोदावरी धरत्वदें नर्मदे सिन्धु कावेरी जलेऽस्मिन् सन्निधिं कुरु नमः कृष्णाय स्वाहा ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅನ್ನೋದು ಅಂತೇಳಿ ಪಂಡ ಓವೇ ಒಂಜಿ ರೀತಿಯ ಮನುಷ್ಯರನ್ನ ಕಂಡ ನಮ್ಮ ಮಾತ ಕೆಲಸ ಕಾರಣ ಮಾತ ಆವಡನ್ನ ಅಂಡ ಐಕ ಬೋಡಾಪನ ಚಿತ್ತನ ಗುರು ಹಿರಿಯರನಾಕಲ ಆಶೀರ್ವಾದ ದೈವದೇವರನಾಕಲ ಅನುಗ್ರಹ ನಮಗೆ ಬೋಡಾಪನ ಚಿತ್ತನ ಯೋಗ ಭಾಗ್ಯೋಲ ಮಾತ ಬದುಕದ ಬಂದಾಗ ನಮ್ಮ ಪ್ರತಿ ಒಂಜಿ ಕೆಲಸ ಕಾರಣ ಮಾತ ಆ ಒಂದು ಗೋಪುಳು ಬಂದು ಶಾಸ್ತ್ರ ವಿಚಾರಗಳು ಮುಖ್ಯವಾದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ನಾವು ನಿರ್ಮಾಣ ಮಾಡಿದ್ದು ಕೆಲವು ವರ್ಷದ ತುಂಬು ನಮ್ಮ ಸಂಸ್ಥೆ ನಮ್ಮ ಪ್ರಾರಂಭ ಮಾಡ್ತಂದು ಬತ್ತ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತದ್ದು ನಮ್ಮ ಸಂಸ್ಥೆಗೆ ಒಂದು ನೂತನವಾದ ನಮಗೆ ಒಂದು ಸ್ವಂತದ ಕಟ್ಟಡ ಬೋರ್ಡು ಬಂದದ್ದು ಒಂದು ಸಂಕಲ್ಪ ಮಾಡ್ತೊಂಡ ಆ ಸಂಕಲ್ಪ ಮಾಡಿದ ಪ್ರಕಾರವಾದ ದಾನ ಮಾಡ್ತಾ ಈ ಭೂಮಿನ ಮಾತ ಖರೀದಿ ಮಾಡ್ತದ್ದು ನಮ್ಮ ಈ ಜಾಗದ ನೂತನವಾದ ಚಿತ್ರ ಕಟ್ಟಡ ನಿರ್ಮಾಣ ಮಾಡಿದ ಚಿತ್ರ ಕಾಲಘಟ್ಟಡು ಶುಭ ಮುಹೂರ್ತೊಳಗೆ ಬೋಡಾಪನ ಚಿತ್ತನ ಶಿಲಾನ್ಯಾಸನ ಮಾತ ಮಲ್ಪ ಒಂದು ಆ ಕೆಲಸ ಕಾರ್ಯದ ಜವಾಬ್ದಾರಿನ ನಮ್ಮ ದಾನ ಮಲ್ತದ ಅಂತ ಹೇಳಿದಂಡ ಆ ಕೆಲಸ ಕಾರ್ಯ ಮಲ್ಪನ ಕಳ್ದ ಆಯ್ತ ಜವಾಬ್ದಾರಿ ನಮ್ಮ ಮೃದು ಕೊಡ್ದಿತ್ತ ಆ ಕೆಲಸ ಕಾರ್ಯ ಮಲ್ತು ಕೊರಡು ಬಣ್ಣದನ್ನು ಇನಿ ಬಾರಿ ಪೊರ್ಲದ ರೀತಿಯಲ್ಲಿ ನನ್ನ ಕೈತ ಕಟ್ಟಡದ ಕೆಲಸ ಕಾರಣ ಮಾತ ಮಲ್ತು ಕೊಡ್ತೇವೆ ಅವಾಗ ನನ್ನ ಕಟ್ಟಡದ ಕೆಲಸ ಕಾರಣ ಮಾತ ಆವಡು ನನ್ನ ನಮ್ಮ ಸಂಸ್ಥೆದ ಕೆಲಸ ಕಾರ್ಯ ದಾನ ಮಾತಲ್ಲ ಇದು ಮಾತ ಮುಂದುವರಿಸೊಂದು ಬರ್ದಾಯಿತು ಆ ಮುಂದುವರಿಸೊಂದು ಬರಡು ಬರೋದಿತ್ತು ನನ್ನ ಅಂಡ ನಮ್ಮ ಐಟ್ ಬೋಡಾಪನ ಚಿತ್ತನ ಸಂಸ್ಕಾರ ಮಾತ ಮಲ್ಪೆರುಂಡು ಆ ಕಟ್ಟಿನ ಚಿತ್ತನ ಕಟ್ಟಡಗೂ ಬೋಡಾಪನ ಚಿತ್ತನ ಸಂಸ್ಕಾರ ಮಾತ ಮಲ್ಪೆರುಂಡು ಅಂಡ ದುಂಬಂತವಾದ ನಮ್ಮ ಕೊಡ್ತಿನ ಚಿತ್ತನ ಜವಾಬ್ದಾರಿನ ಬಿರದೋತೋಡು ಬಂದ ಚಿತ್ತನ ಶಾಸ್ತ್ರ ವಿಚಾರಗಳು ಅವಾಗ ಈ ಗುರುತುರ ಆ ಕಟ್ಟಡ ಚಿತ್ತನ ಕಟ್ಟಡನು ಗುರುತುಗೊರ್ಬನ ಚಿತ್ತನ ಮುಹೂರ್ತ ಕಾಲ ಆ ಮುಹೂರ್ತ ಕಾಲಡು ಎಂದಿನಾಗಿರೋ ಅಂಡ ಸ್ವಸ್ತಿಕಾಮತ್ಯಡು ಗುರು ಗಣಪತಿ ಇಲ್ಲ ಅಂಜಿನ ಶಿಲ್ಪ ದೇವತೆಗಳಾಗ್ಲಿನ ಆರಾಧನೆ ಮಲ್ತಂದು ನೋಡಿಗೆ ದಾಯಿ ಶಿಲ್ಪ ದೇವತೆಗಳಾಗ್ಲಿನ ಆರಾಧನೆ ಮಲ್ಕೊಡು ಅಂಡ ಒಂದು ಪೂರ್ವಕಾಲಡು ಪ್ರೇತಾಯಿ ಕೊಟ್ಟು ರಾಮದೇವರನ್ನ ರಾಮದೇವರನ್ನ ಕಾಲಡು ದಾನಪಣಿಗೆ ರಾವಣನ ಲಂಕೆಯನ್ನು ಮಾತ ಹನುಮಂತ ದೇವರು ಇಡೀ ಗೊತ್ತಾದ ನಾಶ ಮಲ್ತು ಮಾಡಬೇರಿಗೆ ಆ ತನಕ ಈ ರಾವಣ ದಾನ ಮಲ್ಪೇರಿಗೆ ಏನಂದ್ರೆ ವಿಶ್ವಕರ್ಮ ದೇವರೆಲ್ಲ ಇಂಕೊಂದು ನೂತನವಾದ ಚಿತ್ತನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಇಂಕ ಅರಮನೆಯನ್ನು ನಿರ್ಮಾಣ ಮಲ್ತು ಕೊರಡು ಬಡದು ವಿಶ್ವಕರ್ಮ ದೇವರೆಲ್ಲ ರಾವಣೆ ಆಜ್ಞೆ ಮಲ್ಪೇರಿ ಆಜ್ಞೆ ಮಲ್ಪನಾಗ ದೇವರನ್ನು ಈ ವಿಶ್ವಕರ್ಮ ದೇವರು ದಾನ ಮಲ್ಪೇರಿ ಭಾರಿ ಬರೋದು ಒಂದು ಸ್ವರ್ಣಾಲಂಕೆನೇ ನಿರ್ಮಾಣ ಮಲ್ತು ಕೊರಪೇರಿಗೆ ಆ ಸ್ವರ್ಣಾಲಂಕೆ ನಿರ್ಮಾಣ ಅಂತಂದಾಗ ರಾವಣಗೆ ಭಾರಿ ಒಂದು ಸಂತೋಷ ಆಗ್ಬಿಟ್ಟಿಗೆ ಎಂಚಗೆಡೆ ಚಿತ್ತನ ಹಿಂಗೆ ಭಾರಿ ಒಂದು ಕೊರಲುದ ಲಂಕೆನ ನಿರ್ಮಾಣ ಮಲ್ತು ಕರಿಯಾರೆ ಅಂಚಾಣಿದ ಹತ್ರ ಆ ನಿರ್ಮಾಣ ಮಲ್ತಿನಕ್ಕೆ ದಾದ ಬೋಡು ಒಂದು ಏನು ಬೇರಿಗೆ ಈ ರಾವಣೆ ವಿಶ್ವಕರ್ಮ ದೇವರ ಇದಕ್ಕೆ ದಾದ ಬೋಡುನು ಆ ತನಕ ವಿಶ್ವಕರ್ಮ ದೇವರ ಬಂತಿರಿಗೆ ಯಾನು ಮಲ್ತನ ಚಿತ್ತನ ಕೆಲಸ ಕಾರ್ಯದ ಪುಣ್ಯ ನಿಂಗೆ ಕೊರಡುನು ಅವಾಗ ಈ ರಾವಣ ದಾನವನ್ಪೆಂದಿಗೆ ಅಂಡ ಪುಣ್ಯನು ಕೊರಪುನಾಥ ಮಲ್ಲ ವ್ಯಕ್ತಿತ್ವ ಏನಾರ ಇಜ್ಜಿ ಪುಣ್ಯನು ಕೊರಪುನ ಚಿತ್ತನ ವ್ಯಕ್ತಿಲ ಯಾನತ್ತು ಅವಾಗ ಪುಣ್ಯ ಕೊನೆಯರು ಏನಾದ್ರು ಸಾಧ್ಯನೇ ಇಜ್ಜಿ ಆ ಕಟ್ಟಡ ಕಟ್ಟಿನ ಚಿತ್ತಿನ ವಿಚಾರ ಹಿಂಗೆ ಸಂತೋಷ ಆಯ್ನಿಡ್ದ ಅವರ ನಿಗಲಿ ಉಡುಗೊರೆನು ಕೊರಪೆ ಬಣದು ಆ ಕಾಲಡು ರಾವಣೆ ವಿಶ್ವಕರ್ಮ ದೇವರಿಗೆ ಆ ಸ್ವರ್ಣಾಲಂಕೆ ನಿರ್ಮಾಣ ಮಲ್ತು ಕೊರನಿಡ್ದ ಆತರ ಈಗ ಒಂದು ಉಡುಗೊರೆ ಕೊಡ್ತಾ ಇದು ಪಕ್ಕ ಅರಮನೆಯನ್ನು ಆ ವಿಶ್ವಕರ್ಮ ದೇವರ ಸ್ವೀಕಾರ ಮಾಡಬೇಕು ಅಂಚಾಯ್ನಿಡ್ದ ಆತರ ಈ ಹೊರ್ತುಡು ಈ ಒಂದು ನೂತನ ಬಾಂಚಿತನ ಕಟ್ಟಡನು ಬುಡ್ದು ಕೊರಪುನ ಚಿತ್ತನ ಮುಹೂರ್ತ ಕಾಲ ಆ ಮುಹೂರ್ತಡು ಒವೇ ಒಂದು ರೀತಿಯ ಆ ವಿಜ್ಞೋಳ ಮಾತಿತ್ತನ ಅಂಡ ಈ ಗ್ರಾಮನು ಕಾತೊಂದು ಬರಪ ಚಿತ್ತನ ಗ್ರಾಮದೇವರ ಚಿತ್ತನ ಸೂರ್ಯನಾರಾಯಣ ದೇವೆಲ್ಲ ಅಂಚನೆ ಈ ಗ್ರಾಮಡುಪ್ಪನ ಚಿತ್ತನ ವೈದ್ಯನಾಥ ಪರಿವಾರ ಶಕ್ತಿ ಇಲ್ಲ ಅಂಚನ ಆರಾಧನೆ ಮಲ್ತಂದು ಬರ್ತನ ಚಿತ್ತನ ಈ ಸ್ಥಳಭಾಗಡುಪ್ಪನ ಚಿತ್ತನ ಬ್ರಹ್ಮೇರ್ ವೈದೇವರು ಅಂಚನೆ ಕುದುರೋಳಿ ಗೋಕರ್ಣನಾಥ ದೇವ ವಿಷಯವಿಲ್ಲ ಅಂಚನೆ ನಮ್ಮ ಕುಲಗುರುವಾದುಪ್ಪನ ಚಿತ್ತನ ಬ್ರಹ್ಮಶ್ರೀ ನಾರಾಯಣ ಗುರುವರಿಗೆ ಇರಲ್ಲ ಅಂಚನೆ ಈ ಜಾಗಮನ್ನುಡುಪ್ಪನ ಚಿತ್ತನ ಮಾತ ಪರಿವಾರ ಶಕ್ತಿಯ ಮಾತ ಅಂಚನೆ ಈ ಮಣ್ಣಿಗೆ ಸಂಬಂಧಪಟ್ಟ ಚಿತ್ರ ನಾಗದೇವರ ಮಾತ ನಮಗೆ ಪರಿಪೂರ್ಣವಾದ ಅನುಗ್ರಹವಲ್ವಾದ ಹೊರತು ಮಿತ್ತಿಗೆ ಈ ಜಾಗದ ದಾನಮಾತ ದೇವತಾ ಕಾರ್ಯ ನಡೆಪರಂಡ ಮಾತ್ರ ತಂದ ನಮ್ಮ ಸಂಸ್ಥದ ಕೆಲಸ ಕಾರಣ ದಾನ ಮಾತ ನಡೆಪರಂಡ ಅಂಚಿತ್ತರ ಪ್ರತಿ ಒಂದು ಕೆಲಸ ಕಾರ್ಯಲ್ಲ ಒವೇ ಒಂದು ರೀತಿಯ ವಿಘ್ನದಾಂತ ನಿರ್ವಿಘ್ನಡೆ ಹೊರಲುಡೆ ಸಿದ್ಧಿಯಾದ ಬರ್ಪಿಲಕ್ಕ ಆ ಸ್ವಸ್ತಿಕಾಮತ್ಯುಡುಪನ ಚಿತ್ರ ಶಿಲ್ಪ ದೇವತೆಲ್ಲ ಮಾತ ನಮಗೆ ಅನುಗ್ರಹವಂತ ಕೊರಡು ಹೊಡೆದು ಆ ಸ್ವಸ್ತಿಕಾಮತ್ಯುಡು ದೇವತಾ ಸಾನ್ನಿಧ್ಯಡು ಭಕ್ತಿಪೂರ್ವಕವಾದ ಮಲ್ಪನ ಚಿತ್ರ ಪ್ರಾರ್ಥನೆ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಂ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಗ್ರಾಮದೇವತಾಭ್ಯೋ ನಮಃ ಗ್ರಾಮಾಧಿದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಸ್ಥಳದೇವತಾಭ್ಯೋ ನಮಃ ಏತತ್ ಕರ್ಮ ಪ್ರಧಾನ ದೇವತಾಭ್ಯೋ ನಮಃ ಮನಸಾ ವಿತ್ತಃ ಪ್ರಾರ್ಥನಾಂ ಸಮರ್ಪಯಾಮಿ. ಭಾರಿಯಲ್ಲಿ ಬರುವುದ ರೀತಿ ನಮಗೆ ಈ ಒಂದು ಆತ್ಮಶಕ್ತಿ ಒಂದು ಸೌಧನು ನಿರ್ಮಾಣ ಮಾಡ್ತು ಕೊಡ್ತೀರಿ ಅವಾಗ ಬಲ್ತನ ಚಿತ್ತನ ಕಟ್ಟಡದ ಕೆಲಸ ಕಾರ್ಯಗಳು ಬುರ್ದುಕೊರೊಂದುಲ್ಲೇರು ಸಂತೋಷ ಬುರ್ದುಕೊರಪ ಬಂದು ಕೊರಲಿ
ಕೆಲಸ ಕಾರ್ಯ ಮಾತ ಎಂಚ ಮಾತ ಆ ಒಂದು ಬರಡು ಐಕೆ ವ್ಯವಸ್ಥೆನ ಮಾತ ಆಗಲೇ ಸಮಯಕ್ಕೂ ಕಾಲಕ್ಕೆ ಬರ್ತದೆ ಐತ ಬೋಡ ಅಭಿನಂದ ಮಾಹಿತಿನ ಮಾತ ಕೊರದು ಬರ್ತದೆ ಅವಾಗ ಆమెಗೆ ಏನು ಬಾದು ಗುರುಪುಣ ಚಿತ್ತನ ಕಿಂಚಿತ್ ಹುಡುಗರೆ ಅವನ ಸಂತೋಷ ಸ್ವೀಕಾರ ಮಾಡ್ಬೋದು. ಕಟ್ಟಡದ ಸಂಪೂರ್ಣವಾಗಿ ಕೆಲಸ ಕಾರ್ಯದ ಜವಾಬ್ದಾರಿ ಕೊಡ್ತಿರ್ತಾರೆ ಬಾರಿ ಹುಲ್ಲುದ ರೀತಿಯಲ್ಲಿ ಕೆಲಸ ಕಾರ್ಯ ಮಾತ್ರ ಮಲ್ತು ಕೊಡ್ತೇವೆ. ಆ ಕೆಲಸ ಕಾರ್ಯ ಮಲ್ತಿನಿಟ್ಟು ಅವ ಕಡೆ ಬಂಡೆ ರಾವಣರ ವಿಶ್ವಕರ್ಮ ದೇವರು ಪುಣ್ಯ ಕೊರಿಯರ ಸಾಧ್ಯ ಎಂಗಳು ಕಿಂಚಿತ್ ಹುಡುಗರೆ ಅವನ ಸಂತೋಷ ಸ್ವೀಕಾರ ಮಾಡಿಕೊಡು. ಆ ಮಾತ ಪರಿಹಾರಾದವರಡು ಈ ಮಣ್ಣಿಗೆ ಸಂಬಂಧಪಟ್ಟಿದ್ದ ನಾಗದೇವರನ್ನ ಅನುಗ್ರಹ ಪ್ರಾಪ್ತವಾದವರಡು ಅಂತ ಸಂಕಲ್ಪ ಸದುದ್ದೇಶಿಸಿಕೊಂಡು ಮಿಲಿತಾದವರಡು ಭೂಮಿಗಾವಡು ಮತ್ತು ನಾನು ನಮ್ಮ ಸಂಸ್ಥೆಗಾವಡು ಕರ್ಮಚಿತ್ತನ ಸಂಸ್ಥಲು ಮಾತಾ ಪರಿಹಾರಾರ್ಥವಾದ ನಮ್ಮ ಮಂತ್ರೊಂದು ಚಿತ್ತನ ಆ ಆಶ್ಲೇಷ ಬಲಿಪೂಜೆ ಅವಾಗ ಭಕ್ತಿ ಶ್ರದ್ಧಾವರ್ಗವಾದ ಮಂತ್ರಚಿತ್ತನ ಯಾವತ್ತು ಕರ್ತವ್ಯ ಗುರುಗಳಲ್ಲ ಆಯಾ ಸ್ವಸ್ತಿಕಾ ಮಧ್ಯಡು ಮಂಡಲ ಮಧ್ಯಡು ಸರ್ಪಾಧ್ಯಾಸುಗಳ ನಾಗಂತರಲ್ಲಿ ಸಂಕರ್ಷಣ ಪರಮಾತ್ಮ ದೇವರು ಐಕ್ಯಾವನ್ನು ನಮ್ಮ ಗುರುಪಣ ಚಿತ್ತನ ಸೇವನು ದೇವರು ಸಂತೋಷದ ದಾತ್ರ ಸ್ವೀಕಾರವಂತೊಂದು ಈ ಒಂದು ಜಾಗಬಂಧಗಾವಡು ನಮ್ಮ ಸಂಸ್ಥೆಗಾವಡು ಗರ್ಪಣ ಚಿತ್ತನ ಹೊರೇ ಒಂದಿನಿಂದ ನಾಗದೋಷ ಸರ್ಪದೋಷವಾದಿತ್ತನ ಮಂಡ ಅವನ ಮಾತ ದೇವರ ಸಂಪೂರ್ಣವಾದ ಪರಿಹಾರವಲ್ಪಾದ ಬರೆದು ಆ ಪೂಜದ ಅಂತ್ಯಕಾಲದ ಪೂಜೆಯನ್ನು ವರ್ಣಿಸಿದ ಪುಣ್ಯಾಂಶದಾನ ಮಾತುಕೊಂಡ ಈ ಒಂದು ಜಾಗಬಂಧಕ ನಮ್ಮ ಸಂಸ್ಥೆಗೆ ಮಾತ್ರ ಪರಮಾನುಗ್ರಹ ಮಂತ್ರನ ಪಡಾದಿಕೊಂಡು ಕಳೆದು ಆ ನಾಗದೇವರನ್ನ ಪೂಜಾ ಆರಂಭ ಕಾಲಡು ಭಕ್ತಿಪೂರ್ವಕವಾದ ಸ್ವಸ್ತಿಕಾ ಮಧ್ಯಡುಪನ ಚಿತ್ತನ ಗುರು ಗೌರಿ ಗಣಪತಿ ಇಂದ್ರಾದಿ ಲೋಕಪಾಲಕ ಬ್ರಹ್ಮಾವಿಕ್ರಮೇಶ್ವರ ಆದಿತ್ಯಾದಿ ನವಗ್ರಾಮರೂಪಿಯಾದಿ ಚಿತ್ತನ ಸರ್ಪಾದ್ಯಾಷ್ಟುಗಳ ನಾಗಂತರೂಪಿ ಸಂಕರ್ಷಣ ದೇವರನ್ನ ಪೂಜಾ ಆರಂಭ ಕಾಲಡು ಭಕ್ತಿಪೂರ್ವಕವಾದ ಮಲ್ಪನ ಚಿತ್ತನ ಪ್ರಾರ್ಥನೆ. ಓಂ ಗುರೋರ್ಬ್ರಹ್ಮಾಂ ಗುರೋರ್ವಿಷ್ಣುಂ ಗುರುರ್ದೇವೋ ಮಹೇಶ್ವರಾಂ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಾತಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ನಮೋ ಭಗವತೆ ಕಾಮರೂಪಿಣೇ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ತೇ ನಮೋ ನಮಃ. ಕದ್ರಪುತ್ರಾಯ ವಿದ್ಮಹೇ ನಾಗರಾಜಾಯ ಧೀಮಹಿ ತನ್ನೋ ಅನಂತ ಪ್ರಚೋದಯಾತ್. ಸರ್ಪಾದ್ಯನಾಗರಾಜಾದೇವತಾಭ್ಯೋ ನಮಃ. ಪೂಜಾ ಆರಂಭಕಾಲೇ ಮನಸಾ ವಿಟ್ಟಃ ಪ್ರಾರ್ಥನಾಂ ಸಮರ್ಪಯಾಮಿ. तत्तमित्रवरण्यं भर्गो देशमैर्या योनः प्रचोदयात्. नमो ध्रुवः ओं ध्रुवः ओं धनः ओं धवः ओं सत्यं. तत्तमित्रवरण्यं भर्गो देशमैर्या योनः प्रचोदयात्. नमः भो ज्योतिर्नमृताः ब्रह्मभूर्भुवस्वरो गोविन्दाय नमः. साकार सिंगानोत्तर कट्टाः समस्ता शिलाखण्डना भूखण्डना धारुच्छेदनादिदोषहारार्थं सर्पाद्यनागराजदेवता पूर्णानुप्राप्त्यर्थेन अश्वसी यजमानस्याः चित्तरञ्जन्नामधेयस्याः अश्विनी नक्षत्रामेषराजोनिमित्तायां उषानामधेयस्याः उत्तराशरनक्षत्रामकरराजोनिमित्तायां ब्रह्मणे मूर्तपदे
देवतानां दिव्यतमे नारायणचन्द्राय तस्मै श्रीगुरवे नमो नमः शिशिरगुरवदे शान्तगणातीर्थं ध्यान् ब्रह्मविद्याकोविदाय तस्मै श्रीगुरवे नमः वादिनं वादिने वाचाय नमो नमो वादिने सर्वलोकानुरोधाय तस्मै श्रीगुरवे नमो नमः श्रीगुरुभ्यो नमो नमः ओं नमो विधिः ध्यायामि ध्यानं समर्पयामि नमः आवाह्यामि आतनं समर्पयामि आधारबिन्दुवाद्यं समर्पयामि नमोत्तरर्घ्यं समर्पयामि मुख्याचमनीं समर्पयामि स्थानं समर्पयामि पुनराचमनीं समर्पयामि नमो भद्रं समर्पयामि नमो पुष्पं समर्पयामि नमो गन्धं समर्पयामि नमो धूपं समर्पयामि नमो दीपं समर्पयामि नैवेद्यार्थेन कदलीफलमः नैवेद्यार्थं निवेदयामि दत्तं दर्शेन अमृतोपत्तनमसि स्वाहा नैवेद्यार्थं ब्रह्मणे स्वानमृते मृदे प्रमृदे प्रियमृतवक्णे श्रावय श्रावय स्वाहा नैवेद्यार्थं मध्ये मध्ये पानीयं समर्पयामि नमः भर्ग्यमिदं वाद्यमिदं वाचमनिन्दा कर्मकताम्बूलं समर्पयामि हिरण्यगर्भगर्भत्तं धेमाबीजाविभावसो अनन्तपुण्यफलप्रदानेन मदच्छान्तिं प्रयच्छमे दीपं दर्शयामि नमः मनस्पतेन सद्बोधगन्धाढ्यो गन्धोत्तमा आग्रेयं सर्वदेवानां दोषोऽयं प्रजयेतां धूपमाग्रापयामि स्थापितं दीपं दर्शयामि नमो ॐ श्रीगुरुभ्यो नमः मनसा विष्णुप्रार्थनां समर्पयामि तदनन्तरेण महागणपतिपूजं च करिष्ये सौगत्येकदं कपिलोकविकटविघ्नराजेन्द्रं भूम्नगरदानराजपाः कामरूपिणे महाबलाय नागाधिपते अनन्ताय ते नमो नमः भद्रपुत्राय विद्महे नागराजाय धीमहि तन्नो अनन्तः प्रचोदयात् आडाट्टशतशेखरं धृतसुवर्णपुञ्जरप्रभं वराभरणभूषितं करुणदानताभ्रांशुकं सवज्रवर्णक्षरं नमामि सरसा कल्पोक्त ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜೆ ಎನ್ನುವಂತೆ ಕಂಡ 16 ವಿಧದ ದೇವರಿಗೆ ಪೂಜಾವಡು ಅಂಚಿನಲ್ಪ ಆ ದೇವರು ಐಕ್ಯವಾದ ಅನುಗ್ರಹ ಮಲ್ಪಿರುವಂದು ಶಾಸ್ತ್ರ ವಿಚಾರವನ್ನು ಮುಖ್ಯವಾದ 14 ಮಂಗಳಾರತಿ 15 ಪ್ರಾರ್ಥನೆ 16 ನಮಸ್ಕಾರ ಅನ್ನುವಂತೆ ಕಂಡ ಯಾವತ್ತು ಮಹಾ ಮಂಗಳಾರತಿ ಆಪನ ಕಾಲ ಪ್ರಸನ್ನ ಕಾಲ ಅನ್ನುವಂದು ಅಂಡ ನಮ್ಮ ಆರಾಧನ ಮಲ್ತೊಂಬತ್ತನ ಚಿತ್ತನ ದೇವರು ಸಂತೋಷಡುಪ್ಪನ ಚಿತ್ತನ ಹೊರತು ಆ ಹೊರತು ನಮ್ಮ ದೇವರಡ ದಾನವಾದ ಮನಸ್ಸನ್ನು ಅವಿಷ್ಟೊಂದಿ ಒಂದು ದೇವರಡ ನಮ್ಮ ಪ್ರಾರ್ಥನೆ ಮಾತ ಮಲ್ತೊಂದು ಬರ್ಪನ ಅವನ ಮಾತ ನಮಗೆ ದೇವರು ಅನುಗ್ರಹ ಮಲ್ಪಿರುವಂದು ಶಾಸ್ತ್ರ ವಿಚಾರವನ್ನು ಮುಖ್ಯವಾದ ನಾಗಾಹ ಪ್ರತ್ಯಕ್ಷ ದೇವತಾ ಅನ್ನುವಂತೆ ನನಗೆ ಪ್ರತ್ಯಕ್ಷವಾದ ಕಣ್ಣಿಗೆ ತೋಜಿನ ಚಿತ್ತನ ದೇವರಿಯರೊಂದಿಗೆ ಅಂಡ ಅವು ನಾಗದೇವರಿಗೆ ವಿಶೇಷವಾದ ಚಿತ್ತನ ಈ ಒಂದು ಪರಶುರಾಮ ಸೃಷ್ಟಿಯನ್ನು ನಮ್ಮ ನಾಗನ ಆರಾಧನೆ ಮಲ್ತೊಂದು ಬರ್ಪ ದಾಯ ನಮ್ಮ ನಾಗನ ಆರಾಧನೆ ಮಲ್ಪಾಲಿಗೆ ಅಂಡ ಆ ನಾಗಗಳ ನರಮಾನಿಗಳ ಒಂದು ಪಿತೃ ಸಂಬಂಧವನ್ನು ಹೌದಾದ ಪಿತೃ ಸಂಬಂಧ ಅಂತ ಅಂಡ ಪೂರ್ವಕಾಲದನ್ನಾಡಲ ಜಮದಗ್ನಿ ಬಂದು ಮಹರ್ಷಿ ಪೇರು ಆ ಮಹರ್ಷಿಗನ್ನಾಡಲ ಕಾರ್ತವೀರ್ಯ ಬಂದು ಚಿತ್ತನ ಅರಸಂತ ಬಾರಿ ತೊಂದರಳು ಮಾತಾಪದು ಆ ತೊಂದರಾನಗ ದಾನ ಮಲ್ಪಿರುವುದರಿಂದ ಆ ಜಮದಗ್ನಿ ಮಹರ್ಷಿನ ಮನೆಯಾನ ಚಿತ್ತನ ಪರಶುರಾಮ ದೇವರು ಯಾವ ಅರಸಂತ ತೊಂದರಾಂಡ ಎಲ್ಲ ಅಮ್ಮೇನಿಗೆ ತೊಂದರಾಂಡ ಅಂಚಿತ್ತನ ಅರಸು ಸಂತುಲನೆ ಈ ಭೂಮಿದ ಬಿತ್ತು ಒರಿಯರ ಬಲ್ಲಿ ಬಣದು ದಾನ ಮಲ್ಪೇರು ಪ್ರತಿಜ್ಞೆ ಮಲ್ಪೇರಿಗೆ ಭೂಮಿ ಇತ್ತಿನ ಚಿತ್ತನ ಮಾತ ಅರಸು ಸಂತಾನನ ಮಾತ ನಾಶ ಮಲ್ತೊಂದು ಬರ್ಪೆ ಬಂದು ಪ್ರತಿಜ್ಞೆ ಮಲ್ಪೇರು ಏಪವಾ ಪುರ್ತುಗೇನ ಅರಸು ಒಂಜಿ ರಾಜ ಯುದ್ಧೋಡು ಸೋಪಾವಿನ ಆ ಪುರ್ತುಗ್ಯಾನ ಯುದ್ಧನು ಉಂಟಾವೆ ಅವನದು ಅಂಚ ಈ ಪರಶುರಾಮ ದೇವರು ದಾನ ಮಲ್ಪೇರು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಲ್ತದು ಇಡೀ ಭೂಮಿ ನಿತ್ತನ ಚಿತ್ತನ ಕ್ಷತ್ರಿಯ ರಾಜರನ್ನಾಗಲೇ ಮಾತ ಸಂಹಾರ ಮಲ್ತೊಂದು ಬಂದಾಗ ನನಗೆ ಈ ಭೂಮಿದ ಮಿತ್ತ ಕ್ಷತ್ರಿಯರನ್ನಾಗಲೇ ಮಾತ ನಾಶ ಆದ ಬದುಕು ಭವಿಷ್ಯತ್ತಿಗೆ ಭಾರಿ ಕಷ್ಟ ಉಂಟು ಅನ್ನೋ ವಿಚಾರದಲ್ಲಿ ಬಂದು ಪರಮಾತ್ಮ ದಾನ ಮಲ್ಪಿರಿಗೆ ನನ್ನ ರಾಮಾವತಾರದ ಮಲ್ಪಿರಿ
ಆ ರಾಮಾವತಾರದ ಭಕ್ತನ ಚಿತ್ತನ ಈ ರಾಮದೇವರು ಪರಶುರಾಮ ದೇವರೊಟ್ಟಿಗೆ ಯುದ್ಧವನ್ನು ಮಲ್ಪೇರು ಯುದ್ಧವನ್ನು ಮಲ್ತದು ಈ ಪರಶುರಾಮ ದೇವರನ್ನು ರಾಮದೇವರು ಯುದ್ಧೋಡು ಸೋಪಾವೇರಿಗೆ ಆತನಿಗೆ ದಾನ ಮಲ್ಪೇರು ಆ ರಾಮದೇವರ ಪರಶುರಾಮ ದೇವರು ಸೋತಿ ನೀಡಿದ ಬೊಕ್ಕ 25 ವಾರಿ ಭೂಪ್ರದಕ್ಷಿಣೆ ಮಲ್ತದು ಭೂಮಿನ ವಶ ಮಲ್ತೊಂದೇರು ಆ ಕ್ಷತ್ರಿಯರನ್ನಾಗಲೇ ಮಾತ ನಾಶ ಮಲ್ತದು ಆ ಭೂಮಿನ ವಿಶ್ವಾಮಿತ್ರರು ಪ್ರೇರಣೆ ಮಲ್ಪೇರಿಗೆ ದಾನಿಗೆ ಕಾಶ್ಯಪ ಮಹರ್ಷಿಗೆ ದಾನ ಮಲ್ತು ಕೊರಡುವನು ಅವಾಗ ಈ ಕಾಶ್ಯಪ ಮಹರ್ಷಿಗೆ ದಾನ ಮಲ್ತು ಕೊರಪೇರು ದಾನ ಮಲ್ತು ಕೊರ ನೀಡಿದ ದಾನ ಯಾಪಡಿಗೆ ನನ್ನ ಎಂಕೊಂಜಿ ತಪಸ್ಸಿಗೆ ಭೂಮಿ ನೋಡು ಬಂದು ಪರಶುರಾಮ ದೇವರಿಗೆ ಸಂಕಲ್ಪ ಮಲ್ಪೇರಿಗೆ ಸಂಕಲ್ಪ ಮಲ್ಪನಾಗ ತಿರ್ತಿಡಿ ನೀರಿದ ರಾಶಿ ತೋಜು ಆ ನೀರಿತ್ತಿನ ಚಿತ್ತನ ಜಾಗ ತನ್ನ ಕೈಟಿತ್ತಿನ ಚಿತ್ತನ ಆ ಕುಡರಿನ ದೆತ್ತು ದಕ್ಕುವೇರು ಆ ಕುಡರಿ ಬೂರ್ನ ಚಿತ್ತನ ಆತ ಜಾಗ ನೀರು ಪಿರಬೋಪುಣಿಗೆ ಪಿರಬೋದು ಭೂಮಿ ಸೃಷ್ಟಿಯಾಪುಂಡಿಗೆ ಆ ಸೃಷ್ಟಿಯಾನ ಚಿತ್ತನ ಭೂಮಿಗೆ ಪರಶುರಾಮ ದೇವರು ಬಂದಾಗ ಆ ನೀರು ದಾಟಿಟ್ಟು ವಾಸವಾದಿತ್ತನ ಚಿತ್ತನ ನಾಗದೇವರನ್ನ ಹಾಕಲು ಮಾತ ಈ ಪರಶುರಾಮ ದೇವರನ್ನು ಆಶ್ರಯಿಸೊಂದು ಬರಪೇರಿಗೆ ದೇವರೇ ಎಂಗ್ಲಿಗೆ ದಾನಗತಿ ಅನ್ನೋದು ಏನು ಬೇರಿಗೆ ಪರಶುರಾಮ ದೇವರನ್ನ ಆತ ಅನಗ ಈ ಪರಶುರಾಮ ದೇವರ ಬಂಪೇರು ಎಂಚಗಿಡಂದಾಂಡ ಒಂದು ಎನರ್ಥ ಸೃಷ್ಟಿಯಾನ ಚಿತ್ತನ ಭೂಮಿ ಈ ಭೂಮಿಡು ಮಿತ್ತಿಗೆ ಎನರ್ಥ ಸೃಷ್ಟಿಯಾನ ಚಿತ್ತನ ಜೀವಿಜಂತುಲಿಗೆ ಮಾತ ಬದುಕಿರನಿಗಳು ಅವಕಾಶನ ಮಲ್ತು ಕೊರಡು ನಿಗುಲು ಪಾತಾಳ ಲೋಕಕ್ಕೂ ಸೇರಡು ಅನ್ನೋದು ಆ ಪರಶುರಾಮ ದೇವರ ಅನುಗ್ರಹ ಮಲ್ಪೇರು ಮಾತ್ರ ತಂದೆ ಈ ಭೂಮಿಡ ನಿಗಳು ವಾಸವಾದಿತ್ತಾರೆ ಅಂಜಾಯನಿರ್ದ ಅವರ ಮಿತ್ತಿಗೆ ಅನರ್ಥ ಸೃಷ್ಟಿಯಾನ ಚಿತ್ತನ ಮನುಷ್ಯರನ್ನಾಗಲು ಮಾತ ವಿಶೇಷವಾದ ನಿಖಿಲಿನ ಆರಾಧನೆ ಮಲ್ತೊಂದು ಬರೋದು ಏರು ನಿಖಿಲಿನ ಆರಾಧನೆ ಮಲ್ತೊಂದು ಬರಬೇರ ಅಂಚಿತನಾಗಲೇ ಬರವಣ ಚಿತ್ರ ಸಮಸ್ತ ರೋಗ ರುಜಿನ ತಾಪತ್ರ ಕಣ್ಣು ಕೈಕಾರ ನರ ನಾಡಿಗೆ ಬರವಣ ಚಿತ್ರ ಸಮಸ್ತ ತೊಂದರೆ ಮಾತ ಪರಿಹಾರ ಮಲ್ತುಕೊಲ್ಲೇ ಮಾತ್ರ ತಂದೆ ಏರು ನಿಖಿಲಿನ ಆರಾಧನೆ ಮಲ್ಪಿದ್ದಾರೆ ಆಗಲೇ ಮಾತ್ರ ದೋಷನು ಕೊಲ್ಲೇ ಅನ್ನೋದು ಆ ಕಾಲಕ್ಕೆ ಪರಶುರಾಮ ದೇವರು ಆ ನಾಗದೇವರನ್ನಾಗಲಿಗೆ ಅನುಗ್ರಹ ಮಲ್ಪಾದ ಬರಪೇರಿಗೆ ಅಂಚ ಇನ್ನು ಈ ಭೂಮಿಡ ನಾವು ದಾನ ಮಲ್ಪಾದ ಅಂಡ ಒಂದು ಮನುಷ್ಯನಲ್ಲ ಈ ಭೂಮಿದ ವಿತ್ತು ನಾಗನ ವಿಶೇಷವಾದ ಆರಾಧನೆ ಮಲ್ಪಡೋದು ನಾನು ಮನುಷ್ಯನ ಶರೀರ 72,000 ನರನಾಡಿಲು ಮಾತ ಉಂಡಿದೆ ಆ 72,000 ನರನಾಡಿಲು ಉಪ್ಪು ಎಂಜಾದಿಗೆ ಅಂಡ ಈ ಮನುಷ್ಯನ ಮೆದುಳುದ ಹತೋಟಿದ ಸರ್ಪ 72,000 ನರನಾಡಿಲು ಮಾತ ಉಂಡು ಆ ಮೆದುಳುದ ಆಕೃತಿ ಎಂಚ ಒಂದು ಗೇಣು ಬಂದಿತ್ತನಂದ ಅಂಡ ಒಂದು ಸರ್ಪನ ಆಕೃತಿದ ಆ ಮೆದುಳು ಉಂಡಿದೆ ಐನೇರದ ಹತ್ರ ಆ ಸರ್ಪಗಳ ನಾಗಗಳ ಮನುಷ್ಯಗಳ ಒಂದು ಪಿತೃ ಸಂಬಂಧ ಅಂತ ಬಂತೀರಿ ಎಂಚ ಒಂಜಿ ಸರ್ಪೆ ಸೈತನನ್ನ ಅಂಡ ನಮಗೆ ಕ್ರಿಯಪತ್ತುವ ಒಂಜಿ ವರ್ಷಾನುಗಟ್ಟಲೆ ನಂಗೆ ಒಂಜಿ ಈ ಭೂಮಿದ ವಿತ್ತು ಶ್ರೇಷ್ಠವಾಂಚಿತನ ಜೀವಿ ಹೋಗುಂದು ಕೇಳಿದ ಪ್ರಾಣಿನೇಡು ಶ್ರೇಷ್ಠವಾಂಚಿತನ ಪ್ರಾಣಿ ಹೋಗುಂದು ಕೇಳಿದ ಅಂಡ ಅವು ಗೋಮಾತೆ ಎಂದು ಬಂತೀರಿ ದಾಯಿಕೆನಂದ ಅಂಡ ಆ ಗೋಮಾತೆಗೆ ಸಮಸ್ತ ದೇವತೆಗಳ ಹಾಕಲು ಮಾತ ವಾಸವಾದುಲ್ಲರಿಗೆ ಐತ ಹನೆಟ್ಟು ಬ್ರಹ್ಮದೇವರುಳ್ಳರಿಗೆ ಐತ ಕನ್ನಡ ವಿಷ್ಣು ದೇವರನ್ನ ಹಾಕಲು ಕಂಟುಡು ರುದ್ರದೇವರನ್ನ ಹಾಕಲು ಕೊಂಬುಡು ಸೂರ್ಯಚಂದ್ರರನ್ನ ಹಾಕಲು ಮಾತ್ರ ತಂದೈತೆ 4 ಕಾರ್ಡು 4 ವೇದೊಳೊಂದಿಗೆ ಆ 4 ಕಾರ್ದ ಎನ್ಮ ಗೆರಸಡು ಅಷ್ಟ ದಿಕ್ಪಾಲಕಿಯನ್ನ ಹಾಕಲು ಬೀಲೋಡು ಸರ್ಪಸಂತುಲೋಡು ಮಾತ್ರ ತಂದ ಕೆರಂಜಲು ಅಮೃತನು ತೇನಂಚಿತ್ತನ ವಿಶೇಷವಾಗಿ ಎಲ್ಲ ಧರ್ಮವು ಒಂದಿಗೆ ಅಂಡ ಅವು ನಮ್ಮ ಹಿಂದೂ ಧರ್ಮಗೆ ಅಂಚಿತ್ತನ ಪೆತ್ತ ವರ್ಷಾನುಗಟ್ಟಲೆ ನಂಗೆ ಪೇರು ಕೊರ್ಪುಡು ಅವು ಸೈತನನ್ನ ಕ್ರಿಯಪತ್ವನ ಪತ್ತುಜ ಆಂಡ ಒಂಜಿ ಸರ್ಪೆ ಸೈತನನ್ನ ಅಂಡ ಐಕೆ ಬೋಡಾಪನ ಚಿತ್ತನ ಕ್ರಿಯೆನ ಪತ್ವ ನಮ ಐಕೆ ಬೋಡಾಪನ ಸಂಸ್ಕಾರ ನಮ ಮಲ್ತೊಂದು ಬರ್ಪ ಐಕ್ ಆ ನಾಗಗಳ ಮನುಷ್ಯಗಳ ಪಿತೃ ಸಂಬಂಧ ಚಿತ್ರ ಒಂಜಿ ಇನಿತಾದನಟ್ಟು ಈ ಒಂದು ಜಾಗಡು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಮ್ಮ ನೂತನವಾಂಚಿತ ಕಟ್ಟಡವನ್ನು ನಿರ್ಮಾಣ ಮಲ್ತದ ಅವಾಗ ಆ ಕಟ್ಟಡ ನಿರ್ಮಾಣ ಮಲ್ಪನ ದಾನ ಮಲ್ಪುವ ಮಣ್ಣನ್ನು ಗರ್ಪುವಾಗೆ ಕಲ್ಲನ್ನು ಕೆತ್ತುವ ಮರನ್ನು ಕಡಪುವ ಅವಾಗ ಒಂದು ಮಾತ ಪಾಪ ಕಾರ್ಯ ಅನ್ನೋದು ಬಂತೆ ಕಂಡ ಈ ಮಣ್ಣನ್ನು ಈ ಭೂಮಿನ ನಾಗದೇವರು 1000 ಹೆಡೆಟ್ಟು ವಾಸುಕಿ ಬಂದ್ಬಿಟ್ಟಿತ್ತನ ಸರ್ಪೆ ತುಂಬೊಂದುಳ್ಳೇರಿಗೆ ಅವಾಗ ನಮ್ಮ ಒವೇ ಒಂಜಿ ಕೆಲಸ ಕಾರ್ಯ ಮಾತ ಮಲ್ತನಂದ ಅವು ನಾಗದೋಷ ಅಂತ ಬಂತಾರೆ ಕಲ್ಲನ್ನು ಕೆತ್ತನನ್ನಾಳು ನಾಗದೋಷನಿಗೆ ಮಣ್ಣನ್ನು ಗರ್ತನನ್ನಾಳು ನಾಗದೋಷ ಮರನ್ನು ಕರ್ತನನ್ನಾಳು ನಾಗದೋಷಗೆ ಅಂಜಿತ್ತನ ದೋಷಗಳು ಮಾತ ಆ ಮಣ್ಣುಡುಪ್ಪು ಅವಾಗ ಆ ಮಣ್ಣುಡ ಆ ದೋಷ ಮಾತ ಪರಿಹಾರ ಉಡುಂದಾಂಡ ದಾನ ಮಲ್ಪಡು ಮನ್ನದ ದೇವರಾಯನ ಚಿತ್ರ ನಾಗದೇವರು ನಮ್ಮ ಆರಾಧನೆ ಮಲ್ತೊಂದು ಬರಡು ಒಂದು ಬಂತೇರಿ ಅವಾಗ ಆ ಮನ್ನದ ದೇವರಿಗೇರೊಂದಿಗೆ ಅಂಡ ಅವು ನಾಗದೇವರಿಗೆ ಆ ಮನ್ನದ ಋಣನಂಗೆ ಸಂದಾಯಿತ ಮಲ್ಪಡು ಅಂಡ ನಾಗನ ನಮ್ಮ ಆರಾಧನೆ ಮಲ್ಪಡು ಎಂದು ಬಂದು ಶಾಸ್ತ್ರ ವಿಚಾರ ಬಂದು ಅಂಚಿತ್ರ ವಿಶೇಷವಾಗಿ ಚಿತ್ತನ ಇನಿ ಈ ಒಂದು ಜಾಗಡು ಆ ನಾಗದೇವರನ್ನ ಪ್ರೀತ್ಯಾರ್ಥವಾದ ನಮ್ಮ ಆಶ್ಲೇಷವಲ್ಲಿ ಸೇವೆನ ನಮ್ಮ ಮಲ್ತೊಂದು ಬತ್ತ ನಮ್ಮ ಮನುಷ್ಯ ಮಾತ್ರ ಭಕ್ತಿ ಶ್ರದ್ಧೆರ್ದಾವರ ಮಲ್ತೊಂದು ಬತ್ತನ ಚಿತ್ರ ಕರ್ತವ್ಯಡು ಹಲವರಿಚಿದ ಲವಲೋಪ ವ್ಯತ್ಯಾಸಾದಿಲು ಮಾತಿತ್ತನಲ್ಲ ಅಲ್ಲ ಆ ನಾಗದೇವರಿಗೆ ಸಂಪೂರ್ಣವಾದ ಕ್ಷಮನೆ ಕೊರದು ಕೊರ್ಲ ಸೇವನ ಆ ನಾಗದೇವರನ್ನ ಸನ್ನಿಧಾನವು ಸಂತೋಷದಾತ್ರ ಸ್ವೀಕಾರ ಮಲ್ತೊಂದು ಈ ಒಂದು ಜಾಗವನ್ನು ಗಾವಡು ಈ ಜಾಗದ ಮಲ್ತಿನ ನಮ್ಮ ಕಟ್ಟಡ ಗಾವಡು ನಮ್ಮ ಒಂದು ಸಂಸ್ಥೆ ಗಾವಡು ಬರ್ಪಡ ಚಿತ್ರ ಒವೇ ಒಂದು ರೀತಿಯ ಸರ್ಪದೋಷಗಳು ನಾಗದೋಷಗಳು ಮಾತಿತ್ತನಂದ ಅವರ ಮಾತ ನಾಗದೇವರ ಪರಿಹಾರ ಮಲ್ಪ ಗೊರ್ದು ನಿಧಿನ ಕಾಪುನಾರಿ ಏರಿಂದಿಗೆ ನಾಗದೇವರಿಗೆ ಅಂಚಿತ್ತನ ಒಂದು ಸಂಪತ್ತನು ನಮ್ಮ ಈ ಜಾಗದ ನಮ್ಮ ಮಲ್ಪಣ ಚಿತ್ತನ ಸಂಪತ್ತದ ವ್ಯವಹಾರ ದಾನ ಮಾತ ಬಂದ ಐಕ ಮಾತ ಸರ್ಪಗಾವಲಾದ ಇತ್ತೊಂದು ಆ ನಾಗದೇವರು ಕಾತೊಂದು ಮಿತ್ತಿಗೆ ಮಲ್ಪನ ವ್ಯವಹಾರ ಮಾತ ಬೋಡಾಲಕ ನಿಧಿ ಸಂರಕ್ಷಣೆಯನ್ನು ಮಲ್ತೊಂದು ಬೋಡಾಲಕ ಉತ್ಪತ್ತಿನ ಪತ್ತೆಗೆ ಪದನಾದಿ ಉತ್ಪತ್ತಿ ಹೋದಾಗ ಅದು ಗೊರ್ದು ಸಂಸ್ಥೆ ನನಾತ್ ಸಮಾಜಮುಖಿಯಾದ ಎಡೆಡ್ಡೆ ಕೆಲಸ ಕಾರಣ ಮಾತ ಮಲ್ತೊಂದು ಬರಪಿನಲ್ಪ ನಂಕ ನಾಗದೇವರು ಪೂರ್ಣಾನುಗ್ರಹ ಮಲ್ತ ನಡಪಡಾದ ಕೂಡ ಬನದು ಪ್ರಸನ್ನ ಕಾರಣ ನಾಗದೇವರ ನಮ್ಮ ಭಕ್ತಿಪೂರ್ವಕವಾದ ಮಲ್ಪನ ಚಿತ್ತನ ಪ್ರಾರ್ಥನೆ ಓಂ ಮಂತ್ರ ಹಿರಂ ಕ್ರಿಯಾ ಹಿರಂ ಭಕ್ತಿ ಹಿರಂ ಜನಾರ್ದನಂ ಯತ್ಪೂಜಿತಮಯ ದೇವಾ ಪರಿಪೂರ್ಣಂ ಸಾತ್ವೇ ಕಾಯೇನ ವಾಚಾ ಮನಸೇಂದ್ರಿಯೇಣ ವಾ ಅಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವನ್
करोमि यद्यच्चकलं भरत्मदेवन्नारायण कृपयामि वासुकिनागराजदेवरपादारविन्दस्य गोविन्दानि गोविन्दा ओम नमो नारायणाय नापयामि पूजयामि नमो नारायणात्मने नमः जलं कल्पयामि नमो ब्रह्मजात्मने नमः वृन्दं कल्पयामि नमो आकाशात्मने नमः त्वं कल्पयामि वायुवात्मने नमः धूपं कल्पयामि अग्न्यात्मने नमो नमः दीपं दर्शयामि जलगन्धवित्पदोपचारपूजां कल्पयामि ओम नमो अदाः पुनर्गं ओम नमो आवाहिता देवताभ्यो नमो नमः सर्पाद्यनागरास्वामी देवताभ्यो नमः उद्वासयामि तदनन्तरेण ओम यथाशक्ति ब्राह्मणाराधनाख्यं कर्म करिष्ये आत्मा परमात्मा वंदे विष्णु वरम सर्वलोकैकनाथम ओम करातकर्मा गादिकर्मा प्रणा नैनमानसुमरादमी निवेशमान सर्वैकमस्वाचे जगदाद्यमावरारे कायेन वाचा मनसेन्द्रियर्वा बुद्ध्यात्मनकृत्वावन् करोमि यद्दस्तकलं प्रार्थने श्रीमन्नारायण वासुदेवनामं महामंगल नीराञ्जन प्रार्थनं समर्पयामि नक्षत्राग्ने स्वाहा आराधने स्वाहा राशाग्ने स्वाहा ब्राह्मे स्वाहा माहेश्वरी स्वाहा कुमार्ये स्वाहा स्वाहा वाराहे स्वाहा 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 स्वाहा
स्वाहा स्वाहा ओम भू स्वाहा भुव स्वाहा स्व स्वाहा भूर्भुव स्वाहा प्रजापतये वासुदेवाय इदं नमः। ಅಣ್ಣ ದೇವರ ಸಂತೋಷಕ್ಕೆ ಆ ಬರ್ತುಂಡವ ದೇವರ ದಾನಮಾತ ಮನಸ್ಸಿನ ಸಂಕಲ್ಪ ದೀವಂತು ದೇವರ ಪ್ರಾರ್ಥನವಾದ ಮತ್ತೊಂದು ಬರ್ಪಣ ಅವನ ಮಾತು ನಮಗೆ ದೇವರು ಅನುಗ್ರಹ ಮಂದಿರವನ್ನು ಶಾಸ್ತ್ರ ವಿಚಾರವನ್ನು ಮುಖ್ಯವಾದ ಈ ಒಂದು ಸ್ಥಳವಾಗಲು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನೂತನವಾಗಿ ನಮ್ಮ ಕಟ್ಟಡವನ್ನು ನಿರ್ಮಾಣವಂತದ್ದು ಬರ್ತದ ಆ ಕಟ್ಟಡ ನಿರ್ಮಾಣವಂತಿರೋದು ಒಕ್ಕ ಆ ಕಟ್ಟಡದ ಕೆಲಸ ಕಾರ್ಯ ಮಾತು ಮಲ್ಪನದ ಶಿಲಾಖಂಡನ ಭೂಖಂಡನ ದಾರುಚೇತನಾದಿ ಮರ್ಪಣ ಚಿತ್ರ ಯಾವಂತರದ ದೋಷವಾದ ಅಂಡಯುತವಾದ ಪರಿಹಾರಾರ್ಥವಾದ ವಾಸ್ತು ಪೂಜೆಯಲ್ಲ ಅದೇ ರೀತಿಯಾದ ಈ ಜಾಗಮನ್ನಡ ಮರ್ಪಣ ಚಿತ್ರ ಒಬ್ಬೇ ಒಂದು ರೀತಿಯ ದುರಿತ ದೋಷವಾದ ಅಂಡ ಐತವಾದ ಪರಿಹಾರಾರ್ಥವಾದ ಸುದರ್ಶನ ಹೋಗುವ ನಮ್ಮ ಭಕ್ತಿಪೂರ್ವಕವಾದ ಈ ಭಕ್ತರು ಮತ್ತೊಂದು ಭಕ್ತ ಭಗಭಕ್ತಿ ಶ್ರದ್ಧಾಪೂರ್ವಕವಾದ ಮತ್ತೊಂದು ಭಕ್ತನ ಚಿತ್ರ ಕರ್ತವ್ಯ ನಮ್ಮ ಮನುಷ್ಯ ಮಾತ್ರ ಆ ಮಂತ್ರನ ಚಿತ್ರ ಕರ್ತವ್ಯಗಳು ಹಲವು ರೀತಿಯ ಲವಲೋಪ ವ್ಯತ್ಯಾಸವಾದಿತ್ತನಲ್ಲ ಆ ವಾಸ್ತು ಬ್ರಹ್ಮದೇವರ ಅಂಜನೆ ಆ ಸುದರ್ಶನ ಪರಮಾತ್ಮ ದೇವರ ಸಂಪೂರ್ಣವಾದ ಕ್ಷಮನೆ ಕೊರ್ನ ಚಿತ್ರ ಸೇವನೆ ಮಂಡಲ ಮಧ್ಯಡು ಕಲಶ ಮಧ್ಯಡು ಅಗ್ನಿ ಮಧ್ಯಡು ಸತ್ತಿಗಾ ಮಧ್ಯಡು ಸಂತೋಷದಾತ್ರ ಸ್ವೀಕಾರ ಮತ್ತೊಂದು ಈ ಒಂದು ಜಾಗಗಾವಡು ನಮ್ಮ ಸಂಸ್ಥೆಗಾವಡು ಬರ್ಪಣ ಚಿತ್ರ ಸಮಸ್ತ ಅರಿಷ್ಟೊಳವಾದಿತ್ತನಲ್ಲ ಅವಿರವಾದ ದೇವರ ಸಂಪೂರ್ಣವಾದ ಪರಿಹಾರವಂತಾದ ಕೊರದು ಸ್ಥಿರವಾದ ಚಿತ್ರ ವಾಸ್ತು ಸ್ವಲ್ಪ ನೆಲೆಯಾದಂತೊಂದು ಅದೇ ರೀತಿಯಾದ ಸುದರ್ಶನ ಪರಮಾತ್ಮೆ ಶ್ರೀರಕ್ಷವನ್ನು ಕಾತಂದು
ದಾನವಂಜಿ ಮಲ್ಪಡಿಸಿತ್ರ ದೋಷ ಮಾತಿತ್ತು ಅಂಡ ಅವಿನ ಮಾತ ಪರಿಹಾರ ಪಾಲ್ಗೊಂಡು ಮಿತ್ತಿಗೆ ನಮ್ಮ ನೆನೆತಿನ ದಾನವಾದ ಕೆಲಸ ಕಾರಣವಾದ ಉಂಡ ಅವಿನ ಮಾತ ನಿರ್ವಿಘ್ನೋರ್ದಾತ್ರ ಸಿದ್ಧಿಯಾದ ಬರ್ಬೇಕ ಭವಿಷ್ಯತ್ಕಾಲಕ್ಕೂ ಈ ಜಾಗರಣ ಮಲ್ಪಡಿಸಿತ್ರ ಪ್ರತಿ ಒಂಜಿ ವ್ಯವಹಾರಕ್ಕೂ ಬೋಡಾಲಕ ಆ ಸುದರ್ಶನ ಪರಮಾತ್ಮ ದೇವರನ್ನ ಯಾಸ್ತು ಬ್ರಹ್ಮದೇವರನ್ನ ಪೂರ್ಣ ಅನುಗ್ರಹ ಬಂದದು ಮಾತ ವಿಚಾರಣ ಎಂಟವಂತರನ್ನ ಪ್ರಾರ್ಥನೆ ಪಡೆದು ಪ್ರಸನ್ನ ಕಾರಣ ಆ ದೇವತಾ ಸಾನ್ನಿಧ್ಯಗಳು ಭಕ್ತಿಪೂರ್ವಕವಾದ ಮನವಿ ಚಿತ್ರ ಪ್ರಾರ್ಥನೆ ಓಂ ಮಂತ್ರ ಏನಂ ಕ್ರಿಯಾ ಏನಂ ಭಕ್ತಿ ಏನಂ ಜನಾರ್ದನಂ ಯತ್ತೂಜಿತಮಯ ದೇವಾವಳಿ ಪೂರ್ಣಪ್ರದಾಸ್ತೆ ಕಾಯೇನ ವಾಚಾ ಮನಸೇಂದ್ರೇಣ ಅಧ್ಯಾತ್ಮನಾಭಾವಂ ಜನಿತವಾವನ್ ಕರೋಮಿ ಯದ್ಯಸ್ಸಕಲಂ ನಾರಾಯಣಾಯ ಮಹಾದರ್ಶನದೇವವಾದ ಅರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಜನ್ಮಾಂತರದಾಂಜಃ ಕಾಲಿದಾನಿ ನಶ್ಯಂತಿ ಪ್ರದಕ್ಷಿಣಂ ಪದೇಹೇ ಕಾಮೋಹಂ ಕಾಮಕರ್ಮಾಣಂ ಆಪಾದಪ್ರಮಾಣಂ ಪ್ರಭಾವಂ ರಾಜಿಮಾತ್ರಯಾಮೇವ ಶರಣಾಗತಸ್ಯ ಅನುದಾಶನಂ ನಾಸ್ತಿ ತಮೇವಾಶರಣಂ ಮಮ ತಸ್ಮಾತ್ ಕಾಲಂ ಮೇನ ರಕ್ಷ ರಕ್ಷಾಧಿಕತ್ಪದೆ ಪ್ರದಕ್ಷಿಣ ನಮಸ್ಕಾರ ಪೂಜಾಂ ಸಮರ್ಪಯಾಮಿ ಬಲಿಬಾರದು ಅಕೇರಿಗೆ ಮಾಡಿದ ಚಿತ್ರಣ ಕ್ಷೇತ್ರವಾದವಾಗಿ ನನ್ನ ಸತ್ಯಲೋಕ ಆಗಿನ ಬ್ರಹ್ಮಗಳ ಪಾತಾಳಾಧಿಪತಿ ಆಗಿನ ಅನಂತಗಳ ಇಂದಿನ ಕ್ಷೇತ್ರವಾದದು ಆದ ಚಿತ್ರದಲ್ಲಿ ಆ ದೇವತೆಯಲ್ಲಾಗವಾದ ಸಂತೃಪ್ತಿಯಾವಳಿ ಈ ಒಂದು ಕಟ್ಟಡಗಾವಳಿ ನಮ್ಮ ಸಂಸ್ಥೆಗಾವಳಿ ಧರ್ಮದ ಚಿತ್ರ ಸಮಸ್ತ ದುರಿತೊಳವಾಗಿನ ಪರಿಹಾರ ಮಾಡಿದ್ದು ನಾವು ಆತ ಈ ಕಟ್ಟಡಗಳ ಸಂಸ್ಥೆಗಳ ಕಟ್ಟಗಾವಲಾದಂತೂ ರಕ್ಷಣೆ ಮಲ್ಪಡು ಹೊಡೆದು ದೇವರ ಭಕ್ತಿಪೂರ್ವಕವಾದ ಮಲ್ಪಡ ಚಿತ್ರಣ ಪ್ರಾರ್ಥನೆ ಸಾಧ್ಯ.
ಆತ್ಮಶಕ್ತಿ ಸಹಕಾರದಲ್ಲಿ ನೂತನವಾಗಿರುವ ಕಟ್ಟಡವನ್ನು ಮಾತ್ರ ನಿರ್ಮಾಣ ಮಾಡುತ್ತಿರುವ ಆ ಕಟ್ಟಡವು ಅದರ ಸಂಸ್ಕಾರಾರ್ಥವಾದ ಮಂತ್ರಗಳ ವಾಸ್ತುವಿಗೆ ಅಂಜಿನ ಪ್ರದರ್ಶನ ಅಂಜಲಿ ಜೀವನ ಧರ್ಮಸ್ಥಳ ಉಪಯೋಗಿಸಿದ ರಾಗದೋಷ ಪರಿಹಾರ ಆಶ್ಲೇಷಪತಿ ಸೇವೆ ಮಾಡುವ ಭಕ್ತಿಪೂರ್ವಕವಾಗಿ ವರ್ಣಚಿತ್ರ ಸೇವೆ ಯಾವ ರೀತಿಯಾದ ನಾಗದೇವರ ವಾಸ್ತುಬ್ರಹ್ಮದೇವರ ಅಂಜಿನ ಪ್ರದರ್ಶನ ಸಂಪೂರ್ಣ ಸ್ವೀಕಾರವಂತರ ಮಂತ್ರ ಚಿತ್ರ ಸೇವೆದ ಭೂಮೂಲ ಫಲಗಳು ನಮ್ಮ ಸಂಸ್ಥೆಗಳಲ್ಲಿ ಜಾಗಮಂದಿರಗಳ ಕಟ್ಟಡ ನೂತನವಾಗಿರುವ ಕಟ್ಟಡಗಳಾದ ದೇವರಾಂತರವನ್ನು ವ್ಯಕ್ತಿಗೆ ಭವಿಷ್ಯಕ್ಕಾಗಿ ಜಾಗೃತ ನಮ್ಮ ಮಲ್ಪನಚಿತ್ರ ಪ್ರತಿಮುನಿ ವ್ಯವಹಾರಗಳಾದ ದೇವರನಾಗವಾದ ಪೂರ್ಣಾನುಕ್ರಮಗಳು ಮಾತ ವಿಚಾರಗಳ ಯಜ್ಞಮಂತ್ರಗಳಾದುಕೊಂಡು ಆ ನಾಗದೇವರಲ್ಲ ವಾಸ್ತುಬ್ರಹ್ಮದೇವರಲ್ಲ ಸುದರ್ಶನ ಮಾತ್ರ ಭಕ್ತಿಪೂರ್ವಕವಾದ ಪ್ರಾರ್ಥನಾಂತಗಳ ಚಿತ್ರ ಪುಣ್ಯ ಪ್ರಸಾದಂ ಓಂ ತ್ರೈರ್ವರ್ಚಸ್ಯಮಾಯುಷ್ಯಮಾರೋಗ್ಯಮಾವಿದಾತ್ಮಾನಮಹೀಯತೆ ಧನಂ ಧಾನಂ ವಚಂ ಭೋವತ್ಸಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಮನಸ್ಸಂಕಲ್ಪ ಇಷ್ಟಾರ್ಥ ಸಿದ್ಧಿರಸ್ತು. भागच्चागच्चानमं भावाह्यामि दापयामि पूज्यामि ओम नमो मिदिः आवाहितो भवाः नमो संसावितो भवाः नमो संहितो भवाः नमो संनिरुद्धो भवाः सर्वभो भवाः नमो सुप्रसन्नो भवाः भरदो भवाः प्रतीरप्रतीरा नमो गरुडमुद्रा नमो मुक्तमुद्रा नमो शङ्खमुद्रा चक्रमुद्रा गदामुद्रा धीरमुद्रा धेनाप्रदश्चवरश्च ओम नमो मिदिः गणकर्षिमितद्गायत्रन्दाधिमाकरन्ते नमः ग्लां बीजं गृह्णक्तिं ग्लूं गिलकं ध्रुवाविदधत्ते आज्यं द्रवयामि नमो तेवराज्यं द्रवयामि मके आजमनिं द्रवयामि नमो दानं द्रवयामि पुनराजमनिं द्रवयामि नमो मन्त्रं द्रवयामि नमो विष्णुं द्रवयामि नमो गन्धं द्रवयामि नमो धूपं द्रवयामि दीपं द्रवयामि नैवेद्यार्थे
ಲವಲೋಪ ವ್ಯತ್ಯಾಸವಾದಿತ್ತನನ್ನಾದ ಆ ಮಹಾಗಣಪತಿ ದೇವರಿಗೆ ಸಂಪೂರ್ಣವಾದ ಕ್ಷಮೆ ಬರೆದು ಕೊನ್ನ ಚಿತ್ತನ ದೇವರ ಅಗ್ನಿಮಗ್ಗರು ಸಂತೋಷದ ಸ್ವೀಕಾರವಂತ ಜೀವನಿ ಧ್ಯಾನವನ್ನು ಅದೇ ರೀತಿ ನಮ್ಮ ವರ್ಪಣ ಚಿತ್ರನ ಸಂಸ್ಥೆಗಾವಡು ಸಂಸ್ಥೆಯ ವರ್ಪಣ ಚಿತ್ರನ ವ್ಯವಹಾರಗಾವಡು ವರ್ಪಣ ಚಿತ್ರನ ಸಮಸ್ತ ವಿಜ್ಞೋಣವಾದಿತ್ತನನ್ನಾಂಡ ಅವಿನವಾದ ದೇವರ ಸಂಪೂರ್ಣವಾದ ಪರಿಹಾರವಲ್ಪಾದ ಕೊರದು ಮಿತ್ತಿಗೆ ಭವಿಷ್ಯತ್ಕಾಲ ಗೋಡಾಲಕ ದೇವರ ಉತ್ತರೋತ್ತರ ಅಭಿವೃದ್ಧಿವಂತರದ ಪಡಾದುಕೊಂಡು ಬರೆದು ಪ್ರಸನ್ನ ಕಾರಣ ಮಹಾಗಣಪತಿನ ಭಕ್ತಿಪೂರ್ವಕವಾದ ವರ್ಪಣ ಚಿತ್ರನ ಪ್ರಾರ್ಥನೆ ಓಂ ಮಂತ್ರ ಹಿರಂ ಕ್ರಿಯಾ ಹಿರಂ ಭಕ್ತಿ ಹಿರಂ ಜನಾರ್ದನಂ ಯತ್ ಪೂಜನಮಯ ದೇವಾವರಿ ಗುಣದಾತುಲೆ ಮಹಾಗಣಪತಿ ದೇವರ ಪಾದಾರಣ್ಯಕ್ಕೆ ಗೋವಿಂದಾನಿ ಗೋವಿಂದ रक्षरक्षापदे दक्षिण नमस्कारं तस्मिन् वर्तमानेन व्यावहारिके चान्द्रमानेन प्रभुवादिशे प्लवनामसंवत्सरे ओम उत्तरायणे मकरमासेभ्यः शुक्ल कृष्णपक्षे दशमेतिदोषनक्षत्रे शिवदिविषविगणना एवं गणविर्णवित्तायां समस्तदक्षद्वाराधेः महागणपतिदेवतानित्यार्थं वर्षश्रीयमानस्याः कुटुम्बानां समत्परिवाराणां क्षेमस्थैर्याधिपतिरायुरादितो भाग्य सकलमनसाविद्यार्थेन ओम नमो साकार नूतन कट्टण समस्त विग्रहार्थेन नादेष्टे आचार्यमुखेन महागणपति हवनाख्यं कर्म करिष्ये कायेन वाचा मनसेन्द्रियैर्वाज्ञात्मना प्रकृते स्वभावकर्मं यद्यत्सकलं मनस्पशेमन्नारायणं निर्वयामि माङ्गल्यमूर्तिस्य महागणपति प्रियतां कृष्णार्पणमस्तु Thank you.
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ನಾಗವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಶಂಕೇಲರ ಭಾಗ್ಯವ ಕೊಟ್ಟು ಕಂಕಣ ಕೈಯಾಗಿರುವುದ ಬಾರಿ ಕುಂಕುಮಾಕ್ಷಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ತಮ್ಮಗೊಳ್ಳನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರೆದ ಕಲದ ಕಿವಿ ಕೋರೆ
ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿವನಾರಮ್ಮ ಪುಟ್ಟ ಪಟ್ಟೆಯ ಬಿಗಿದೊಡ್ಡ ಚೆಲ್ಲಣದ ದಿಟ್ಟ ತಣಿವನಾರಮ್ಮ ಪುಟ್ಟ ಪಟ್ಟೆಯ ಬಿಗಿದೊಡ್ಡ ಚೆಲ್ಲಣದ ದಿಟ್ಟ ತಣಿವನಾರಮ್ಮ ಪಾಠದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿವನಾರಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಅವನು ಎಂದು ನೋಡುವ ಆಸೆ ತುಂಬಿತಮ್ಮ ಇನ್ನು ಇನ್ನು ಜನ್ಮದಲ್ಲಿ ಸಾಲದಮ್ಮ ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಏನು ಬೇಕು ಎಂದು ಕೇಳೆ ನಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ वन्दे विष्णुं पद्मानिर्माचारोच्चारणाः महर्षिसूता धर्मज्ञा कलिकाले समागते कलावन्नकतो प्राणा लोका शिल्पाञ्चुताः सुकृते देवदेवदेवागमणेः सातद्भोग्यमेवते शास्त्रे तरुणिर्णयः पुण्योपदेशयः केतनोत्तरविरापिताविरोधत्वार्गे शोभवाः ज्ञानसम्प्राप्य संसारे परसन्तोषकृतराः ताजेयं मर्त्यमनररूपधरो हरे मुनित्रेष्टा तमेव त्वाग्मेता समत्वगामितमिच्छर्वदाः शृणु शरणवक्ष्यामि यत्त्वायासोदुच्यतेः नारदेने सर्वमृट्ट भगवान् कमलापदे विरच्चेदेवाहं तत्सुरनुतमाविदाहिता एकदा नारदा योगविरानगरकाञ्चया पर्यटन विविधा लोकानुच्चलोकाग्नाथो वृट्टं जनाद्रमनानक्लजोदां नानायोनि समत्तन्क्लश्वादाकर्मवेघेनो वाञ्चे देशं तकराजवेद्रुं विधिदन्तितमनदालोकागततदातत्तमनां देवं प्रपन्नन्तोऽब्जं शङ्खचक्रगदा वत्समनमार्भूतं वृट्टं दं देवे ह्यादोदोदोलोकक्रमे
नारदवाच नमो वाग्मनादादिगुरो भायानन्दक्ताजमन्द हीराय रत्नाय रात्रे सर्वेषामादिभूताय भक्तरामार्जनाशिने ಸತ್ಕರ್ಮ ಅಂತ ಬಂದಿದೆ ಅಲ್ಲ ಎಡ್ಡ ಕೆಲಸ ಮನುಷ್ಯ ಅಲ್ಲ ಈ ಭೂಮಿದ ಬಿಟ್ಟು ಹುಟ್ಟಿರೋದಕ್ಕ ಆ ಎಡ್ಡ ಕೆಲಸವನ್ನು ಮಾತ ಮಾಡ್ಕೊಂಡಿಲ್ಲ ದಾಗಿ ಎಡ್ಡ ಕೆಲಸ ಮಾಡ್ಕೊಂಡು ಮನುಷ್ಯ ಈ ಭೂಮಿದ ಬಿಟ್ಟು ಎಡ್ಡ ಕೆಲಸವನ್ನು ಮಾತ ಮಾಡ್ಕೊಂಡು ಬರ್ತೇನೆ ಅಲ್ಲ ಮನುಷ್ಯ ಪುಣ್ಯ ಸಂಪಾದನೆ ಆಗ ಪುಣ್ಯ ಸಂಪಾದನೆ ಮಾಡಿದಾದ ನಮ್ಮ ಗೋಡಿತಿನಾದ ದುಡ್ಡು ಬಂಗಾರ ಮಾತ್ರ ನಮ್ಮ ಸಂಪಾದನೆ ಮಾಡ್ತೀವಿ ದಾಯಿಗೆ ನಮ್ಮ ಜೀವನದ ಪೆರಗೂಡ ಊರಿನ ನಾಂಡ ನಮ್ಮ ಅವಾಗ ಈ ಪುಣ್ಯ ಸಂಪಾದನ ದಾಯಿ ಕೇಳಿದ ನಮ್ಮ ಈ ಭೂಮಿಗೆ ಜನ್ಮ ಪಡೆದೊಂದು ಬಂದಾಗ ಕನೈದಿನ ದಾಳ ಇಜ್ಜಿಗೆ ಕೋಣದ ಕೊನೆಯದ ದಾಳ ಇಜ್ಜಿಗೆ ಕೋಣದ ಕೊಣಕುಣ ನನ್ನ ಮಸ್ತು ಉಂಡಿಗೆ ಹೌದಾದ ನನಗೆ ಕೇಳಿದ ಈ ಭೂಮಿದ ಬಿತ್ತು ನಮ್ಮ ಮಲ್ತಿನ ಚೆತ್ತಿನ ಪಾಪ ಪುಣ್ಯದ ಫಲವನ್ನು ಮಾತ್ರ ಮತ್ತೊಂದು ಹೋದರೆ ಸಾಧ್ಯತೆ ಇದೆ ಈ ಮನುಷ್ಯ ಜನ್ಮಗೂ ಬರ್ತಿನ ಮೂಲಕ ನಮ್ಮ ದಾನ ಮಲ್ಪುನಿ ಹುಟ್ಟುನಿ ಬಂದಿದಿಂಜಾವಣಿ ಸಂತಾತ್ಮಪುನಿ ಸೈಪುನಿ ಈತ ಬೇರೆ ವಾರ್ತನ ಯಾವ ಈತ ಕೆಲಸಗಾರನು ಈ ಭೂಮಿ ಚಿತ್ರ ಪ್ರತಿಯೊಂದು ಜೀವರಾಶಿಯಿಂದ ಮಾಡ್ಕೊಂಡು ಅವಾಗ ಮನುಷ್ಯ ಅಂತ ಮನುಷ್ಯ ವಿಶೇಷವಾಗಿ ಸಾಧನೆ ಮಾಡ್ಕೊಳ್ಳಿ ದಾನ ಸಾಧನೆ ಅಂತ ಕೇಳಿದ್ರಿಂದ ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡೋದು ಮನುಷ್ಯ ಈ ಭೂಮಿನ ಬಿಟ್ಟು ನನೊಂದು ಜನ್ಮ ನಾಯ ಹುಚ್ಚನ ಗೋರಿಯ ಹಿಂಚಾದ ಹುಟ್ಟನ ಬಲ್ಲಿ ಈ ಜೀವಾತ್ಮಬೋದು ಸೀದಾ ಪರಮಾತ್ಮ ಕೈತಡೆ ಸೇರಾಗುವ ಉದ್ದೇಶವನ್ನು ಈ ಭೂಮಿನ ಬಿಟ್ಟು ಎಡ್ಡ ಕೆಲಸವನ್ನು ಮಾಡುವುದು ಪುಣ್ಯ ಸಂಪಾದನೆ ಪಡೆದುಕೊಂಡು ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡುವುದು ಅವಾಗ ಈ ಭೂಮಿಯ ಹುಟ್ಟಿನ ಪುಟ್ಟನ ಮನುಷ್ಯನು ಮೋಕ್ಷ ಪ್ರಾಪ್ತಿಯಾಗುವುದಾದ ಆ ದಾನ ಮಲ್ಪುವುದು ಎಂಚಿನ ಮಲ್ಪುವುದಾದ ಮನುಷ್ಯನ ಮೋಕ್ಷ ಪಡೆದುಕೊಳ್ಳ ಸಾಧ್ಯತೆ ಒಂದು ಕೇಳಿದಾಗ ಸರ್ವಸಂಗ ಪರಿತ್ಯಾಜ್ಯ ಮಲ್ತೊಂದು ಸನ್ಯಾಸತ್ವ ಸ್ವೀಕಾರ ಮಲ್ತನಂದಾಣ ಪ್ರತಿಯೊಂದು ಮನುಷ್ಯನ ಮೋಕ್ಷ ಪಡೆದುಕೊಳ್ಳ ಸಾಧ್ಯತೆ ಉಂಟು ಅವಾಗ ಈ ಭೂಮಿಯ ಬಿಟ್ಟು ಮಾತ್ರ ಸನ್ಯಾಸರಾದ ಸಾಧ್ಯ ಉಂಟ ಸಾಧ್ಯ ಇದೆ ಅವಾಗ ಸಂಸಾರ ಮೋಕ್ಷ ಉಂಟು ಎಂಚಾಲಿಗೆ ಯಾಗ ಯಜ್ಞಾದಿಗಳನ್ನು ಮಲ್ತದಂದಾಡಲ್ಲ ಪ್ರತಿಯೊಂದು ಮನುಷ್ಯನಿಗೆ ಮೋಕ್ಷ ಪಡೆದುಕೊಳ್ಳ ಸಾಧ್ಯತೆ ಉಂಟು ಅವಾಗ ಈ ಯಾಗ ಯಜ್ಞಾದಿಗಳು ಮಾತ್ರ ಏನು ಮಲ್ಪೀರು ಅವೇನು ತಿರಿನಾಕು ಕಲ್ತಿನಾಕು ಮಾತ್ರ ಯಾಗ ಯಜ್ಞಾದಿಗಳು ಮಾತ್ರ ಮಲ್ಕೇರು ಅವು ತಿರಿಯಂದ್ರೆ ಮೋಕ್ಷ ಉಂಟು ಎಂಚಾಲಿಗೆ ದಾನ ಧರ್ಮ ಮಲ್ತದಂದಾಡ ಪ್ರತಿಯೊಂದು ಮನುಷ್ಯಗಳ ಮೋಕ್ಷ ಪಡೆದುಕೊಳ್ಳ ಸಾಧ್ಯತೆ ಉಂಟು ಅವಾಗ ನಮ್ಮ ಸಾಧ್ಯ ಏನಾದರೂ ದಾನ ಧರ್ಮ ಮಾತ್ರ ಮಲ್ಪುವ ಅವನ ಸಾಧ್ಯತೆಯಾಗಿ ಮೋಕ್ಷ ಉಂಟು ಎಂಚಾಲಿಗೆ ಇಂಚನೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತದಂದಾಡಲ್ಲ ಪ್ರತಿಯೊಂದು ಮನುಷ್ಯಗಳ ಮೋಕ್ಷ ಪಡೆದುಕೊಳ್ಳ ಸಾಧ್ಯತೆ ಅಂದಿತ್ತನ ಸತ್ಯನಾರಾಯಣ ದೇವರನ್ನ ಪೂಜೆನು ಏರು ಮಲ್ತೇರು ಎಂಚ ಮಲ್ತೇರು ಅಗಲೇ ಪರಮಾತ್ಮ ವಾರೀತದ ಭವನು ಅನುಗ್ರಹ ಮಲ್ತೀರು ಬಂದಿದ್ದ ವಿಚಾರ ಈ ಸತ್ಯನಾರಾಯಣ ವಿಧಾಗತೆ ಉಂಡುಗೆ ಎಂಚಗೆಂಡ ಏಕದಾಹಾವನಯೇ ಸರ್ವೇ ಸರ್ವಲೋಕೆ ಹಿತೇರದಾಸರಂ ಮೇ ನೈವಿಷಾರಣ್ಯೇ ಎಂದು ಬಂತೀರು ಕಂಡ ಮುಂಜಾನೆ ದಿನ ನೈವಿಷಾರಣ್ಯ ಬಂದು ಚಿತ್ರನಾರಣ್ಯ
ಈ ನೈವಿಷಾರಣ್ಯ ಬಂದಿದ್ದ ಅರಣ್ಯಡ ಅಂಡಲ್ಲ ಅರಣ್ಯವಾಸರಾಯನ ಚಿತ್ರ ಶವನಕಾದ್ರಿ ಶಿವನಿನಾಕಲು ಒಂದು ಬಂಪೇರು ಈ ಶವನಕಾದ್ರಿ ಶಿವನಿನಾಕಲವಾದ ದಾನ ಬಂಪೇರು ಒಂದು ದಿನ ಮಾತೆಲ್ಲ ಒಟ್ಟಿಗೂ ಸೇರೊಂದು ಆಲೋಚನೆ ಮಾಡ್ತಂದು ದಾನ ಬಂದ ಆಲೋಚನೆ ಮಾಡ್ತಂದು ಪೇರು ಕೇಳಿದ ಅಂಡ ಕೃತಾಯಿಕ ತ್ರೇತಾಯಿಕ ದ್ವಾಪರಾಯಿಕ ಬರೆದ ಚಿತ್ರ 3 ಯುಗಗಳು ಕರೆದು ಕಲಿಗಾಲ ಪ್ರಾರಂಭ ಆಗ್ತದೆ ಈ ಕಲಿಗಾಲ ಪ್ರಾರಂಭ ಆದಾಗ ದಾನ ಹಾಕೊಂಡು ಈ ಕಲಿಯುಗೊಟ್ಟು ಜನಕ್ಕೆಲ್ಲ ರೀತಿ ನೀತಿಲು ಮಾತ್ರ ಬದಲಾವಣೆ ಆಗ್ತದೆ ಎಂಚಗೇನು ಅಂಡ ನೆಕ್ಕು ತುಂಬ 3 ಯುಗ ಇತ್ತು ಕೃತಾಯಿಕ ತ್ರೇತಾಯಿಕ ದ್ವಾಪರಾಯಿಕ ಭಾರಿ ಬಗ್ಗೆ ವಿಶೇಷವಾದಿತ್ತು ನನಗೆ ಎಂಚ ವಿಶೇಷವಾದಿತ್ತು ಅಂಡ ಈ ಕೃತಾಯಿಗೊಟ್ಟು ಜನಕ್ಕಲು ಮಾತ್ರ ಎಡ್ಡ ಕೆಲಸವೇ ಮಾತ್ರ ಮಲ್ತೊಂದಿತ್ತಿರಿಗೆ ಅನ್ಯಾಯ ಅಧರ್ಮ ಬಂದ ದಾದಾಂದು ಗೊತ್ತಿಜ್ಜಾನಿಗೆ ಇದರದ ಹತ್ರ ಮನುಷ್ಯನ ಪೂರ್ಣ ಆಯಸ್ಸು ಅಂತೀರಿ ಕೃತಾಯಿಗೊಟ್ಟು ಎಂಚ ಪೂರ್ಣ ಆಯಸ್ಸು ಅಂತ ಅಂಡ ಅಸ್ಥಿಗತವು ಪ್ರಾಣಾಹ ಪಂಡ ಮನುಷ್ಯನ ಶರೀರಡು ಏಪಮುಕ್ತ ಎಲುವುಂಡ ಆನಿಮುಕ್ತ ಮನುಷ್ಯನ ಜೀವ ಪಂಡ ಕಾರಣ ಮನುಷ್ಯ ಬಂದಿದೆ ಎಂದಾಡಲ್ಲ ಆನ ಅಸ್ಥಿ ಬಂಜರಗಳು ಸಲ ಮಾತಿರಂದಿತ್ತು ಈ ಕಾರಣ ಮನುಷ್ಯನ ಅಸ್ಥಿ ಬಂಜರ ಪಾತಿರಿಂದ ಅಂಡ ಅವು ಸೈತಿನ ಮಾತಿರಲಿ ಕುಳ ಮಾತಿರಲಿ ನಿಜ ಮಾತವಲ್ಲ ಈ ಕಾರಣ ಮನುಷ್ಯರಾದ ಧರ್ಮದ ಹಿಂಜಾದ ಪುನಗ ಈ ಕೃತಾಯಿಕ ಕರೆದು ತ್ರೇತಾಯಿಕ ಪ್ರಾರಂಭ ಹಾಕೊಂಡು ಈ ತ್ರೇತಾಯಿಕ ಪ್ರಾರಂಭ ಆಗ ದಾನೆ ಹಾಕೊಂಡು ಅಲ್ಪೊಂಚೂರು ಅಧರ್ಮ ಪ್ರಾರಂಭ ಹಾಕೊಂಡು ಈ ಅಧರ್ಮ ಪ್ರಾರಂಭ ಹೇಳಿದಾಗ್ರ ಮನುಷ್ಯಗೊಂಚೂರು ಆಯಸ್ಸು ಕಡಿಮೆ ಆಗುವುದು ಎಂಚಗೆಳು ಅಂಡ ಮಾಂಸಗತವು ಪ್ರಾಣಾಹ ಅಂತ ಅಂತೀವಿ ಅಂಡ ಮನುಷ್ಯನ ಶರೀರಡು ಏಪುಟ್ಟ ಮಾಂಸ ಉಂಟ ಆನಿಮುಟ್ಟ ಮನುಷ್ಯನ ಜೀವವನ್ನು ಅವಾಗ ಈ ತ್ರೇತಾಯಿಕ ಕರೆದು ದ್ವಾಪರಾಯಿಕ ಬರ್ಕೊಂಡು ನೆಟ್ಟು ದಾನೆ ಹಾಕೊಂಡು ಕುಡಲ ಒಂಚೂರು ಅಧರ್ಮ ಹೆಚ್ಚಾಕೊಂಡು ಇದರದ ಹತ್ರ ಮನುಷ್ಯನ ಬೊಕ್ಕಲ ಒಂಚೂರು ಆಯಸ್ಸು ಕಡಿಮೆ ಹಾಕೊಂಡು ಎಂಚಗೆಳು ಅಂಡ ರಕ್ತಗತವು ಪ್ರಾಣಾಹ ಅಂಡ ಮನುಷ್ಯನ ಶರೀರಡು ಏಪುಟ್ಟ ನೆತ್ತೆರುಂಡ ಆನಿಮುಟ್ಟ ಮನುಷ್ಯನ ಜೀವವನ್ನು ಆಗ ಈ 3 ಯುಗಗಳು ಕರೆದು ಕಲಿಗಾಲ ಪ್ರಾರಂಭ ಆಗಿದೆ ಈ ಕಲಿಯುಗ ಪ್ರಾರಂಭ ಆಗಿದೆ ಈ ಕಲಿಯುಗೊಟ್ಟು ದಾನ ಅವನಿಗೆ ಅಂಡ ಮುಕ್ಕಾಲು ಭಾಗ ಅಧರ್ಮನೇ ನಡಪನಿಗೆ ಕಾಲು ಭಾಗ ಮಾತ್ರ ಧರ್ಮ ಒಪ್ಪುನಿ ಇದರಿಂದ ಹತ್ರ ಮನುಷ್ಯದ ಆಯಸ್ಸು ಬಂದು ಚಿತ್ರನೇ ಭಾರಿ ಕಡಿಮೆಗೆ ಕಲಿಗಾಲ ಹೆಂಚಗೆ ಅಂಡ ಅನ್ನಗತವು ಪ್ರಾಣಾಹ ಅಂತ ಬಂತೀರಿ ಅಂಡ ಈ ಕಲಿಯುಗೊಟ್ಟು ಮನುಷ್ಯ ಬದುಕೋದು ಅಂಡ ಬಂಜಿಗೆ ತಿನ್ನೋಡಿದೆ ಬಂಜಿಗೆ ತಿಂದಿದೆ ಅಂಡ ಈ ಕಲಿ ಮನುಷ್ಯ ಬದುಕಿರ ಭಾರಿ ಕಷ್ಟ ಉಂಟಿದೆ ಗಾಡಿ ಮುಖ ನೀರು ಒಂದು ರಟ್ಟೆಯನ್ನು ಶರೀರದೊಳ ಸೇವನೆ ಅಲ್ತೋದಿಪ್ಪಡಿಗೆ ಮನುಷ್ಯ ಇದ್ದಿಂದ ಮನುಷ್ಯ ಬದುಕಿನ ಭಾರಿ ಕಷ್ಟ ಉಂಟು ಅಂಚಾಗಿರ್ತಾವ್ರ ಈ ಕಲಿಯುಗೊಟ್ಟು ಮನುಷ್ಯ ಬದುಕೊಡು ನಾಡು ದಾನ ಮಲ್ಕೊಡು ಬಂಜಿ ತಿನ್ನೋಡು ಈ ಬಂಜಿಗೆ ತಿನಿಯರ ಬೋಡ ಈ ಕಲಿಯುಗೊಟ್ಟು ಏರ್ನ ಎಡ್ಡ ಕೆಲಸ ಮಾಡಬೇಕು ಕೇಳಿಕೆ ಅನ್ಯಾಯ ಅಧರ್ಮ ಪಾಪ ಪ್ರವೃತ್ತಿನೇ ಮಾತ್ರ ಜಾಸ್ತಿ ಆದ ಮಲ್ಕೊಂಡು ಮುಂದಿರ್ತ ಹತ್ರ ಎಡ್ಡ ಕೆಲಸ ಮಾಡ್ಕೊಂಡು ಹಾಕ್ಲಿದ್ದೀರಾ ಇತ್ತೇರಲ್ಲ ಈ ಕಲಿಯುಗೊಟ್ಟು ಎಡ್ಡ ಕೆಲಸ ಮಾಡ್ಕೊಂಡು ಚಿತ್ರ ಜನಕಲಿಗಳ ಸತ್ಕರ್ಮದ ಫಲ ಪ್ರಾಪ್ತಿಯಾಗುಜಿಗೆ ಈ ಬಗ್ಗೆ ನೈವಿಷಾರಣ್ಯವಾಸರಾಯನ ಚಿತ್ರ ಶವನಕಾದಿ ಶಿವನಿನಾಕಲು ಕೊಲೊಂದು ಆಲೋಚನೆ ಮಲ್ತೊಂದು ಪೇರು ಇಂಚ ಆಲೋಚನೆ ಮಲ್ತೊಂದು ಕೊಡುತ್ತಲು ಭಾರಿ ವಲ್ಲ ತಪಸ್ವಿರಾಯನ ಚಿತ್ರ ವೇದವ್ಯಾಸನ ಶಿಷ್ಯರಾಯಿನಾರು ಸೂತ ಮಹರ್ಷಿಗಳು ಒಂದು ಬಂದಿರು ಈ ಸೂತ ಮಹರ್ಷಿಗಳು ಅಂದಲ್ಲ ನೈವಿಷಾರಣ್ಯಕ್ಕೆ ಬರ್ಪೇರಿ ಈ ನೈವಿಷಾರಣ್ಯ ಅರಣ್ಯದ ಬರ್ತನ ಚಿತ್ರ ಸೂತ ಮಹರ್ಷಿಗಳೇನು ಶವನಕಾದಿ ಶಿವನಿನಾಕಲು ದಾನ ಮಲ್ಪೇರಿ ಅರೇನು ಕುಲ್ಲಾವಿರು ಅರೆಗೆ ಬೋಡು ಅಂಚಿತ್ರ ಆರ್ಗ್ಯ ಭಾಗ್ಯ ಆಚಮನವಾದ ಮಲ್ಪೇರಿ ಎಂಚ ನಮ್ಮ ಇಲ್ಲಾಗ ಬಿನ್ನೀರು ಬರ್ತನ ಅಂಡ ಅಕ್ಲೆ ಕಾಲಿಗೆ ನೀರು ಕೊಡ್ಪ ಅಕ್ಲೆ ಬೋಡಾಲಕ್ಕೆ ಆರೈಕೆ ಮಲ್ಪ ಪರಿಯರ ಬಾಜಿರು ಕೊಡ್ಪ ಇಂಚ ಮಾತ್ರ ಆರೈಕೆ ಮಲ್ಪ ಅಂಚನೆ ಈ ಸೂತ ಮಹರ್ಷಿಯನ್ನು ಶವನಕಾದಿ ಶಿವನಾಕಲು ಬೋಡಾಲಕ್ಕೆ ಆರೈಕೆ ಮಾತವಂತದ್ದು ಅಲ್ಲೊಂದು ಬೀಟೋಡು ಕುಳ್ಳಾದು ಅಲ್ಲ ಪ್ರಶ್ನೆ ಮಾಡುವಿರು ದಾನ ಪ್ರಶ್ನೆ ಮಾಡುವಿರು ಎಂದು ಕೇಳಿದ ಅಂಡ ಓ ಸೂತ ಮಾವನಿಕಲ ಕೃತಾಯಿಕ ತ್ರೇತಾಯಿಕ ದ್ವಾಪರಾಯಿಕ ಪ್ರಪಂಚಿತ್ರ 3 ಯುಗಗಳು ಕರಿದಾನ ಸ್ವಾಮಿ ನನ್ನ ಬರದೊಂದು ಕಲಿಗಾಲ ಈ ಕಲಿಯುಗೊಟ್ಟ ಅನ್ನಲ್ಲ ಜನಕರು ಏರ್ಲ ಎಡ್ಡ ಕೆಲಸ ಮಾಡಬೇಕು ಏನು ಸ್ವಾಮಿ ಅನ್ಯಾಯ ಅಧರ್ಮ ಒಂದಿನವಾದ ಜಾಸ್ತಿ ಆದ ಮಲ್ಪೀರು ಇಂದೇಂತ ಹತ್ರ ಎಡ್ಡ ಕೆಲಸ ಮಾಡ್ಕೊತಿತ್ತಲ್ಲ ಜನಕರು ನಾನಾ ಕಷ್ಟೋಡು ಮಾತಾಡ್ತೀವಿ ಅವಾಗ ಈ ಭೂಮಿಯಲ್ಲಿ ಎಡ್ಡ ಕೆಲಸ ಮಾಡ್ಕೊಳ್ಳೋ ಮನುಷ್ಯ ದೇವರನ್ನ ಒಂದು ಅನುಗ್ರಹ ಪ್ರಾಪ್ತವಾದ ಬರಡು ಮನುಷ್ಯ ದಾನ ಮಲ್ತನಂದ ದೇವರನ್ನ ಅನುಗ್ರಹವನ್ನು ಪಡೆದೊಂದು ಸಾಧ್ಯತೆ ಒಂದು ಅಂಚಿತ್ತನ ವಿಚಾರಕ್ಕೆ ತಿಳಿಪಾದುಕೊಂಡು ಹೊಡೆದು ಈ ಸೂತ ಭಾಷೆಗಳು ದಾನ ಮಲ್ಪೇರಿ ಶವನಕಾದಿ ಶಿವನಾಕಲ ಕೇನ್ವೇರಿಗೆ ಈ ಶವನಕಾದಿ ಶಿವನಾಕಲು ಸೂತ ಭಾಷೆಗಳ ಕೇನ್ವೇರಿಗೆ ಹಿಂಚಕೇನಗ ಈ ಸೂತ ಭಾಷೆಗಳು ಶವನಕಾದಿ ಶಿವನಾಕಲ ಪಂಪೇರಿಗೆ ಹಿಂಚಕೇನಂದ ಒಂದುವೇ ಪ್ರಶ್ನೆ ಒಂಜಿ ದಿನ ನಾರದ ಭಾಷೆಗಳು ಪರಮಾತ್ಮನ ಕೇಂದ್ರೀಯ ಆಗ ಪರಮಾತ್ಮ ನಾರದರಿಗೆ ದಾನ ಬಂದಿರುವ ವಿಚಾರ ಯಾನಿಗೆ ಪಂಪೆ ನಡೆದು ಈ ಸೂತ ಭಾಷೆಗಳು ದಾನ ಮಲ್ಪೇರಿ ಶವನಕಾದಿ ಶಿವನಿನಾಕಲ್ಲ ಪರಮಾತ್ಮೆ ನಾರದರ ಬಂದ ಚಿತ್ರ ವಿಚಾರ ಎಂಚಗಂಡ ಏಕದಾಹ ನಾರದ ಯೋಗಿ ಪ್ರಪಂಚಾನುಗ್ರಹ ಕಾಂಕ್ಷೆಯ ಅಂಡ ಒಂದು ದಿನ ನಾರದ ಭಾಷೆಗಳು ತ್ರಿಲೋಕ ಸಂಚಾರ ಮಲ್ತೊಂದು ಬರ್ತಾರೆ ತ್ರಿಲೋಕ ಸಂಚಾರ ಮಲ್ತೊಂದು ಬಂದಾಗ ದುಂಬತ್ರಾದ ದೇವಲೋಕ ಹೋಗ್ತೀವಿ
ಅವರು ಮಾತ್ರ ದೇವತೆಗಳಾಗಲು ಮಾತ್ರ ಸುಖಪಡ್ತೀವಿ ಅಂಚೆನೆ ಪಾತಾಳಗೂ ಹೋಗ್ಬೇಕು ಪಾತಾಳಗೂ ಹೋಗಿ ಮಾತ್ರ ನಾಗರಾಜನಾಗಲಿ ನಾಗಕನ್ಯನಾಗಲು ಮಾತ್ರ ಸುಖಪಡ್ತೀವಿ ಅಂಚೆನೆ ಭೂಲೋಕಕ್ಕೂ ಬರ್ತೀವಿ ಭೂಲೋಕಕ್ಕೂ ಬಂದಾಗ ದಾನ ಹಾಕೊಂಡು ಈ ಭೂಮಿನ ಬಿಟ್ಟು ಜನಕ್ಕಲು ಮಾತ್ರ ನಾನಾರ್ಥದ ಅನ್ಯಾಯ ಅಧರ್ಮ ಪಾಪ ಪ್ರವೃತ್ತಿನ ಮಾತ್ರ ಜಾಸ್ತಿ ಆದ ಮಾಡ್ತೀವಿ ನಿರ್ದಾತ್ರ ಎಟ್ಟ ಕೆಲಸ ಮಾಡ್ತಿರ್ತಾರೆ ಜನಕ್ಕಳು ನಾನಾದ ಕಷ್ಟವನ್ನು ಮಾತಾಡ್ತೀವಿ ಅವಾಗ ನೀವು ತೂರಿನ ಚಿತ್ತನ ನಾರದ ವರ್ಷಗಳು ದಾನ ಮಲ್ಪೀರಿ ಸೀದಾ ವೈಕುಂಠಕ್ಕೆ ಪರಮಾತ್ಮ ಕೈತಡೆಗೆ ಹೋಗ್ತೀರಿ ವೈಕುಂಠಕ್ಕೆ ಪರಮಾತ್ಮ ಕೈತಡೆಗೆ ಹೋದಾಗ ಪರಮಾತ್ಮನ ದೂಪೇರು ಪರಮಾತ್ಮನ ದೂರಾಗ ಆನದಾತ ನೀವು ಭಾರಿ ಬರುವುದಾದ್ರು ಕೂಡ ಪರಮಾತ್ಮ ದೋಚಿದ ಬರ್ಪೇರಿ ಹೆಂಚಕ್ಕೆ ಅಂಡ ಶಂಖಚಕ್ರ ಗದಾಪದ್ಮಂ ವನಮಾಲ ವಿಭೂಷಿತಂ ಶುಭ್ರವರ್ಣ ಶೋಭಿತಂ ಶಂಖ ಚಕ್ರ ಗದಾ ಪದ್ಮೊಂದು ಚತುರ್ಭುಜೆಯಾದ ವನಮಾಲ ವಿಭೂಷಿತಂ ವನಮಾಲೆ ಬಂದ ಆ ಸತ್ಯನಾರಾಯಣ ದೇವನ ಹೊಟ್ಟೆ ಕಿಕ್ಕಿಲ್ದ ಬಾರಿ ಧೋರದ ಮಾಲೆಯನ್ನು ಬೇಕು ವನಮಾಲೆ ಎನ್ನುವಂತೆ ದಾಯಿ ಒಂದು ಗರುಡಲ ಮುಖ್ಯ ಪ್ರಾಣನ 2 ಜನ ಸೇರಿದು ಅಂತ ಗೊತ್ತಿನ ಚಿತ್ರ ಮಾಲೆ ಐಕ್ಯಬೋಡ ವನಮಾಲೆ ಎನ್ನುವಂತೆ ಅಂಚಿತ್ತನ ವನಮಾಲೆಯ ಮಾತನಾಡೊಂದು ಪಟ್ಟ ಪೀತಾಂಬರಗಳು ಅಲಂಕೃತವಾದ ಸತ್ಯನಾರಾಯಣ ದೇವರ ಮಾಡು ನಾರದ ಮಹರ್ಷಿಗಳಿಗೆ ಪರಮಾತ್ಮ ದರ್ಶನ ಗುರುಪೇರು ಈ ರೀತಿಯಾದ ದರ್ಶನ ಕೊಟ್ಟ ಚಿತ್ರ ಪರಮಾತ್ಮನು ನಾರದರಿಗೆ ದಾನ ಮಲ್ಪೇರು ವಿಶೇಷವಾದ ತಿಥಿತೋತ್ರಾದಿ ನಿರ್ಮಾಣ ಮಲ್ಪೇರು ಹೆಂಚಗೆಂಡ ನಮೋ ವಾಕ್ಮನ ಸಾತೀತ ರೂಪಾಯ ಅನಂತ ಶಕ್ತಯೇ ಆದಿ ಮಧ್ಯಂತ ಹೀನಾಯ ನಿರ್ಗುಣಾಯ ಗುಣಾತ್ಮನೆ ಸರ್ವೇಷಾಂ ಆದಿಭೂತಾಯ ಭಕ್ತ ನಾಮಾರ್ತಿನಾಶಿನಿ ಅಂದ ನಮೋ ವಾಕ್ಮನ ಸಾಧಿತ ರೂಪಾಯ ಪರಮಾತ್ಮೆ ಇಂಚ ಉಳ್ಳೇರಿ ಹಣದು ನಮ್ಮ ಮನಸ್ಸನ್ನು ಕಲ್ಪನೆ ಮಲ್ಪನ ಸಾಧ್ಯಜಿಗೆ ಒಂಜಿ ಬಾಯ್ದ ವಾಕ್ಯಡು ಫನಿಯಲ್ಲ ಅವನಿಗೆ ಪರಮಾತ್ಮೆ ಇಂಚ ಉಳ್ಳೇರಿಗಳನ್ನು ನನಗೆ ಇಂಚ ಆದಿ ಮಧ್ಯಂತರ ಹಿತಾಯ ಅಂತ ಬಂತೀವಿ ಪರಮಾತ್ಮೆ ಆದಿ ಮಧ್ಯ ಅಂತ್ಯದ ದೇವಿರು ಬಾಲೇಂದ್ರತ್ತಿಗೆ ಜವನೇಂದ್ರತ್ತಿಗೆ ಪರಬೇಂದ್ರತ್ತಿಗೆ ಮೂಜಿಗೂ ಕೂಡ ಪರಮಾತ್ಮಂತರ ಸಾಧ್ಯ ಅಂದ್ರೆ ನನ್ನ ನಿರ್ಗುಣಾಯ ಗುಣಾಯ ಚ ಅಂತ ಬಂತೀವಿ ಈ ಜಗತ್ತರ ಗುಣ ಅಂಡ ಮೂಜಿ ಗುಣಗಳುಲ್ಲ ಹೆಂಚ ಸಾತ್ವಿಕ ಗುಣ ರಾಜಸ ಗುಣ ತಾಮಸ ಗುಣ ಈ ಸಾತ್ವಿಕ ಗುಣತ ಎಂಚೊಪ್ಪಿ ಏನು ಬಣ್ಣೆಕ್ಕಳ ತರಾಡ ಒಂದೆಪ್ಪು ಯಾವ ಅನ್ಪುಣಾಯಿ ರಾಜಸ ಗುಣತ ಎಂಚತ್ತು ಯಾನು ಬಂಡಿಲ ಕಣೆ ಅವ್ರು ಎಲ್ಲನೇ ಸರಿ ಅನ್ಪುಣಾಯಿ ನನ್ನ ತಾಮಸ ಗುಣತ ಎಂಚ ಕೊರಿಯ ಉಪದ್ರ ಕೊಡ್ದೇ ಬದುಕುತ್ತದೆ ಇಂಚ ಈ ಮೂಜಿ ಗುಣಗಳ ಬೋಡಿಗೆ ದಾನೆ ಇತ್ತದ ಮಾತ ಕೆಲವಾದ ನಾಗಬಲವಾದ ಮುಗುದು ಇತ್ತಿನ ಕಲ್ಲುದ ಮಾತ ಹೊಡಿ ಮಾತವಾದ ದೇವಸ್ಥಾನ ಮುಗುದು ಗಂಗಾರ ಮಾತ ಇಂಚವಾದ ಗುರ್ಚಾಂದನೆ ಕೆಲಸ ಮಾಡ್ತಂದು ಇಂಚವ ಈ ಮೂಜಿ ಗುಣಗಳ ಬೋಡಿಗೆ ಜಗತ್ತು ಈ ಮೂಜಿ ಗುಣ ಇದ್ದಿಂದ ಜಗತ್ತದ ಬರಬಾರಿ ಕಷ್ಟ ನಮಗೆ ಪರಮಾತ್ಮನ ಚತ್ತು ನಿರ್ಗುಣಾಯ ಗುಣಾಯ ಚ ಅಂಚಿತ್ತನ ಗುಣಕ್ಕಳೇ ದಾಂತನ ಚಿತ್ರ ಪರಮಾತ್ಮ ಇಂಚಿತ್ತನ ಪರಮಾತ್ಮ ಚಿತ್ರ ನಾರದಿನ ಒಲ್ಪ ಉಳ್ಳೇ ನಮಗೆ ಭಗವಂತಿ ಎಂದು ಕೇಳಿದ ಅಂಡ ಭಕ್ತ ನಾಮಾರ್ತಿನಾಶಿನಿ ಅಂದ ನಿರಂತರವಾಗಿ ಏನು ಭಗವಂತನ ನಾಮಸ್ಮರಣವನ್ನು ತಂದು ಸೇರ ಅಂಚಿತ್ತನ ಹೃದಯ ಕಮಂಡು ಭಗವಂತ ವಾಸ ಮಾಡಿಕೊಂಡು ಅವಾಗ ನಾಮಸ್ಮರಣವನ್ನು ನಡೆದಾಗ ನಾಮಸ್ಮರಣವನ್ನು ಭಜನೆ ಎಂದು ಬಂತು ಭಜನೆಗೆ ಇಚ್ಚಿನ ಮಹತ್ವ ಕಲಿಯುವುದು ವೈಕಲ ಇಚ್ಚಿಗೆ ವೇದ ಶಾಸ್ತ್ರ ವಚನ ಸ್ಮೃತಿ ಪುರಾಣ ನಿರ್ಮಾತ ಕಲವು ನಾಮ ಸಂಕೀರ್ತನವು ಫಲಪ್ರದಾನ ಎನ್ನುವಂಥದ್ದನ್ನು ಕಲಿಯುಗೊಟ್ಟು ಭಜನೆಗಿತ್ತಿನ ಮಹತ್ವ ವೈಕಲ ಇಚ್ಚಿಗೆ ಒಂಜಿ ಭಜನವನ್ನ ಯಾವನಿಗೆ ಕಲಿಯುಗೊಟ್ಟು ನಮ್ಮ ಯಥೋ ಜನ್ಮಡು ಮಲ್ದಿನ ಚಿತ್ತನ ಪಾಪಗಳೇನು ಮಾತ್ರ ಪರಿಹಾರ ಮಾಡುವ ಸಾಧ್ಯತೆ ಉಂಟು ಕೈಕೂಡ ಆಗಲಿ ನಮ್ಮ ಶರೀರ ಪಂಚೇಂದ್ರಿಯಗಳು ಆ ಪಂಚೇಂದ್ರಿಯಗಳು ಮಾತ್ರ ಜಾಗೃತ ಇರಬಹುದು ಒಂದೊಂದು ಇಂದ್ರಿಯ ಒಂದೊಂದು ಲಕ್ಷ ಭಜನೆ ಪುರಂದರದಾಸರು ತಯಾರು ಮಾಡ್ತಿದ್ದಾರೆ ಇಂಚ 5 ಲಕ್ಷ ಭಜನೆ ತಯಾರು ಮಾಡ್ತಿದ್ದಾರೆ ಪುರಂದರದಾಸರು ಆ 5 ಲಕ್ಷ ಭಜನೆ ಇತ್ತದ ಕಡೆ ಒಂಜಿ ಭಜನೆಗೆ ಹಾಕಿದೆ ನಮ್ಮ ಹಿಂದಿನ ಫಲಪುಣ ತಂದೆ ನಮ್ಮ ಹಿಂದಿನ ಮೂಲ ತಂದೆ ನಮ್ಮ ದುಮ್ಮು ಬರಲಿ ನಮ್ಮ ಧರ್ಮ ದಾನೆ ನಮ್ಮ ಸಂಸ್ಕೃತಿ ದಾನೆ ಒಂದು ಮಾತ್ರ ನಮಗೆ ಮೂಲ ಗೊತ್ತು ನಮ್ಮ ದಾನ ಮಾಡ್ಬೋದು ದೇವರನ್ನ ಪೂಜೆ ನಮ್ಮ ಮನೆ ಬಂದು ಹುಲ್ಲುಡಿಗೆ ದಯಾಗಿ ಮನೆ ಬಂದು ಹುಲ್ಲುಡು ನನಗೆ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಗೊತ್ತಿದ್ದಿಂದಾಂಡ ಆ ದೇವರ ಪೂಜೆ ನಮ್ಮ ಮನೆ ಬಂದ ಹುಲ್ಲಿ ಅಂದಾಂಡ ಆ ಪೂಜೆ ಅಂತುವುದು ಕತೆಗೆ ಕೆಬಿಕೊಡ್ತು ನಮ್ಮ ಸಂಸ್ಕೃತಿದ ಸಂಸ್ಕಾರವಾದ ತೆರಿಗೆ ನೋಡಿದೆ ನಮ್ಮ ದಾದಿನ ನಮ್ಮ ಜೋಕ್ರಿಗೆ ತುಂಬತ್ತವಾದ ಸಂಸ್ಕಾರನ ಕಲ್ಪವನ್ನು ನಮ್ಮ ದಾದಿನ ಕಲ್ಪಾದಿ ದುಮ್ರಾಣಿ ಧಾರಾವಾಹಿ ಅಪ್ಪೆ ಸೂಚನೆ ಮಗಳದಾನೆ ಮನದಾನೆ ಮೆಚ್ಚಿದ ಹೇಳು ಅಲ್ಲದೆ ಕೋಣದ ಧಾರಾವಾಹಿ ದಾನೆ ಅಂತ ಹೇಳಿ ಇನ್ನು ಕಾಡಲಾಗದ ದೇವರಿಗೆ ಕೈ ಮುಗಿಯಲ್ಲ ಆ ದೇವರಿಗೆ ಸ್ಮರಣ ಮಾಡ್ತಾನ ನಿರ್ಮಾತ ಕೇಳಿದಂಡ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಮಾತ ಬದಲಾಗಿದೆ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತೇಳಿ ಎಂಚ ನಮ್ಮ ಧರ್ಮನು ರಕ್ಷಣೆ ಮಾಡ್ತಾನಂಡ ನಮ್ಮನ್ನು ಧರ್ಮ ರಕ್ಷಣೆ ಮಾಡ್ಕೊಂಡು ಧರ್ಮವನ್ನು ರಕ್ಷಣೆ ಮಾಡ್ಕೊಂಡು ನಾಡಲ್ಲ ಎಂಚ ಅದಕ್ಕೆ ಭಗವಂತ ಸ್ವಯಂ ವಿಷ್ಣು ಸಹಸ್ರನಾಮ ಬಂದಿರಿ ಎಂಚ ಅಂದ ಆಚಾರೋ ಪ್ರಭವೋ ಧರ್ಮ ಧರ್ಮಶ್ಚ ಪ್ರಭುರಕ್ಷಿತಾನನ್ ಸರ್ವಾಗಮನಂ ಆಚಾರೋ ಪ್ರಥಮಂ ಪರಿಕಲ್ಪಿತ ಆಚಾರ ಪ್ರಭವೋ ಧರ್ಮ ಧರ್ಮಶ್ಚ ಪ್ರಭುರಕ್ಷಿತಾನನ್ ಎಂಚಗಿನ ನಮ್ಮ ಹಿಂದೂ ಸನಾತನ ಧರ್ಮಗಳು ನಮ್ಮನ್ನ ಹಿರಿಯಾಕರು ಮಲ್ತೊಂದು ಬರ್ತನ ಚಿತ್ತನ ಆಚಾರ ವಿಚಾರಗಳು ಮಾತಾಡಲಾಗೆ ಆ ಆಚಾರ ವಿಚಾರ ಹುರಿತೊಂದು ಬರ್ಪಣೆ ಅವೇ ಧರ್ಮ ರಕ್ಷಣೆ ಮಲ್ತೊಂದು ಬರ್ತಿಲ್ಲ ಕಾನನ್ ಆಚಾರ ವಿಚಾರದ ಬಗ್ಗೆ ಇತ್ತವಾದ ನಮ್ಮ ಇತ್ತದ ಕಡೆ ಹಳಿಯರ ಗುಣದ ಬಗ್ಗೆ ಮೂಲ ನಂಬಿಕೆ ಮನಿಪಂದಗುಳ್ಳಿ ಹೊಕ್ಕಡೆ ಮಾತಾನು ಇಂಚ ಅವ ಮಾತದ ಮೂಲಗಾಲುಗಳು ಇತ್ತತ್ತು
ಇಂಥ ಮಾತ ಬಂದ್ಬಿಡಿ ಇಂಥ ಜವಳಿ ಆಚಾರ ಆಗ ಆಚಾರ ಸಂಸ್ಕೃತಿ ಸಂಸ್ಕಾರ ಸಂಸ್ಕಾರದ ನಡತೊಂದು ಬರ್ಕೊಂಡೇ ಧರ್ಮವನ್ನು ಒರಿತೊಂದು ಬರ್ತಿಲಕ ಆ ಧರ್ಮನೇ ದೇವರೇ ನಮ್ಮನ್ನು ಕಾತೊಂದು ಬರ್ಕೊಂಡು ಧರ್ಮಸ್ಯ ಪ್ರವರಕ್ಷುತಾನು ಆ ಧರ್ಮನೇ ನಮ್ಮನ್ನು ಕಾತೊಂದು ಬರ್ಕೊಂಡು ಹತ್ರ ಯೋಗಿಗಳಿಗೆ ನಮ್ಮ ದಾನ ಮಲ್ಪಡು ಸಂಸ್ಕಾರವಾಗಿರುವ ಮಾತು ಕಲ್ಪವರಿಗೆ ಅಂತೆ ಕೆಲವು ಮಾತು ತಾಪತ್ರ ಮತ್ತು ಭಟನಾಡಿ ಮತ್ತೆ ಕೇಂದ್ರ ಬಟ್ಟರೆ ದೇವರಿಗೆ ಆತು ಕೊರಪೆ ಈತು ಕೊರಪೆ ಎಂದು ತಾಪತ್ರಕ್ಕೆ ಪರಿಹಾರ ಆಗಲಿ ಮತ್ತೆ ಬರಬೇಕು ನಮ್ಮ ಕೊರೋನಾ ಯಾವ ಮನೀಪದ ಭಜನ ಮಾಡ್ತಕ್ಕ ಬಲಿಯನ್ನು ಭಜನೆ ಮಾಡ್ತಾರೆ ಬಿಡಿಸೋದಿದ್ದೆ ಬರ್ತದೆ ಹೌದಾನೆ ಪುಣ್ಯಕಾಲಕ್ಕೊಂದು ಬೇರೆ ಬಾರನ್ನು ಬೈಯಗಳನ್ನು ಕತ್ತಲೆ ಭಜನೆ ನೀರು ಮೊರಡೆ ಮುಟ್ಟ ಬಾರಿ ಗುರುಕು ಭಜನೆ ಗುಡಿಸೋದು ಬರ್ತಿತ್ತೇರಿ ಮೊರಡೆ ಐತರ ಮುಟ್ಟಲ್ಲ ಶನಿವಾರ ಐತರ ಗುಡಿಸೋದೇ ಇರ್ತಿಲ್ಲ ಬಾರಿ ಬೊರ್ಲುಡೆ ಗುಡಿಸೋದಿದ್ದ ನಕಲಿ ಮಾತ್ರ ಗುಡಿಸೋದೇ ಗುರುತಿತ್ತೇರಿ ದೇವರು ನನ್ನದಾದ ಗುಡಿಸೋದು ಬರ್ಪುನ ಇಜ್ಜ ಅದು ಗೊತ್ತಿದ್ದೀರಿ ನಮಗೆ ಅಂತ ಅಂತಾಗ ನನಗೆ ಗುಡಿಸೋದೇ ಇಜ್ಜ ದಾನ ಮಾಡ್ಕೊಡೋದು ಕೇಳಿಲ್ಲ ಅಂಡ ಆತನ ಕೆಲಸ ಕಾರಣವಾದ ಮುಗಿತದ್ದು ಉಂಡುದು ತಿಂದುದು ಭಜ ಬಾರದು ಜೆಪ್ಪುವನ್ನ ಜೆತ್ತಿನ ಪಂದಳು ದೇವರನ್ನ ಭಜನೆ ಬರಲಿಕ್ಕೆ ನಾವು ದೇವರನ್ನ ಭಜನೆ ಬರೆಯರೆ ಆ ಹೊರತು ಈ ಹೊರತು ಆ ಜಾಗ ಈ ಜಾಗವನ್ನು ದಾಳ ಇದ್ದ ಸ್ವಲ್ಪ ಆ ಹೊರತುಲ್ಲ ದೇವರನ್ನ ಭಜನೆ ನಾನು ಸ್ಮರಣೆ ಮಾಡ್ತಂದು ಬರಲಿ ಐಕೆ ಪುರಂದರದಾಸರ ಭಜನೆ ಅಂತೀರಿ ಬಾರಿ ಹೊರಡು ಇಂಚ ಮಲಗಿ ಪರಮಾದರದಿ ಬಾಡಲು ಕುಳಿತು ಕೇಳುವ ಕುಳಿತು ಬಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ನಾವಲಿವೆ ನಿಮಗೆಂಬ ಇಂಚ ನನಗೆ ದೇವರನ್ನ ಭಜನೆ ಬಂದ ಪುರುಷೋತಿ ಇಂಚ ಜೆತೊಂದು ಬಾಣಗಳ ಭಜನೆ ಬಂದಿದೆ ಆ ಜೆತೊಂದು ಬಂದ್ಕೊಂಡ ಚಿತ್ತನ ಭಜನೆ ದೇವರು ಎಂಚಕ್ಕೆ ಏನು ಇರುವುದಿಲ್ಲ ಅಂಡ ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ ನಮ್ಮ ಜೊತೊಂದು ಬಣ್ಣ ಚಿತ್ತನ ಭಜನೆ ದೇವರು ಕುಳಿದು ಏನು ಬೇರಿಗೆ ಕುಳಿತು ಪಾಡಲು ನಿಲ್ಲುವ ಕುಳಿತು ದೇವರನ್ನ ಭಜನೆ ಬಂದನ ಆ ಭಜನೆಗೆ ದೇವರ ಲಾಕದು ಉಂಟು ಬೇರಿಗೆ ನಿಂತರೆ ನಲಿವ ಅನ್ನೋದು ದೇವರನ್ನ ಎದುರು ನಾವು ಒಂದೊಂದು ಭಜನೆ ಬಂದನ ಆ ಭಜನೆಗೆ ದೇವರು ನಲಿಪೇರಿಗೆ ನಲಿದರೆ ನಾವು ಒಲಿವೆ ನಿಮಗೆಂಬ ದೇವರನ್ನ ಎದುರು ನಲ್ತದ ಭಜನೆ ಬಂದನ ಆ ಭಜನೆಗೆ ದೇವರು ಖಂಡಿತವಾದ ಬಿಡಿದು ಬರ್ತಾರೆ ಹೊರೈಪ ಎಂಬೆ ಎನ್ನಾಯ ಒಂದು ಗೊತ್ತಾನಂದ ಬೊಕ ಏಪೋಗಲ ದೇವರ ಕೈ ಬಿಡುತ್ತೀರಿ ಅಂಚ ಆ ದುಂಬದ ಕಾರಣ ಪುರಂದರದಾಸರ ಅವರು ಕನಕದಾಸರ ಕಬೀರದಾಸರಾಗಲಿ ಮಕ್ಕಳು ಮಾತ ಕೈಟು ತಾಳ ತಂಬೂರಿ ಪತ್ರ ಸಾಧಿದ್ದು ಭಜನೆಯೇ ಬರೋದು ಭಜನೆಯೇ ದೇವರನ್ನು ಆತ್ಮಸಾಕ್ಷಾತ್ಕಾರ ಅಂತಂದು ಬರ್ತಿನ ಆ ಭಜನೆಗಳನ್ನು ನಾನು ಯಾವನಿಗೆ ಇಕ್ಕಿ ಭಕ್ತ ಜನ ಮುಂದೆ ನಾನವರ ಹಿಂದೆ ಪರಮಾತ್ಮ ಬಾರಿ ಪೊರ್ಲುಡು ಬಂದಿರಿಂಚ ಕೃಷ್ಣ 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 ಎಂದು 3 ಬಾರಿ ನೆನೆಯುವುದು ಎನ್ನುವುದು ಅಂದರೆ ಆತನನ್ನು ನಾನು ದಾನ ಬಂದರ ಕೃಷ್ಣ 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 ಮೂಜಿ ಸತ್ಕೊಂಡು ಯಾವುದು ಅಂಚ 3 ಬಾರಿ ನೆನೆಯುವುದು ನನಗೆ ಎಂಚ ಮೂಜಿ ಪೊರ್ತುಡುಲ್ಲ ದೇವರನ್ನು ನಮ್ಮ ಕೃಷ್ಣ ಕೃಷ್ಣ ಅನ್ನೊಂದು ಕೊಡುಗೆ ಕಾರಣ ಮಧ್ಯಾಹ್ನ ಬಯ್ಯ ಈ ಮೂಜಿ ಪೊರ್ತುಡು ದೇವರನ್ನ ಸ್ಮರಣ ಮಾಡ್ತಂದು ಬರ್ತನ ನಾನು ಆ ದೇವರು ನಮ್ಮನ್ನ ಬೆರಿಯ ಉಳ್ಪೇರಿಗೆ ನನಗೆ ಬೆರಿಸಾ ಏಪುಗಳ ದೇವರ ಅನುಗ್ರಹ ಮಾಡಬೇಕು ನೀನು ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ದೇವರನ್ನ ನಾಮಸ್ಮರಣ ಮಾಡ್ತಾನ ಆ ದೇವರು ನಮ್ಮನ್ನು ಕಾತಲ್ಲಿ ಬರಬೇಕು ಅಂಚ ಆ ದೇವರು ಒಲ್ಪ ಉಳ್ಳೇರು ಅಂಡ ಭಕ್ತನಾಮಾರ್ತಿ ನಾಶಿನಿ ದೇವರನ್ನು ಏನು ನಿರಂತರವಾದ ನಾಮಸ್ಮರಣ ಮಾಡ್ತಂದು ಬರಬೇಕು ಹೃದಯ ಕಮಲ ವಾಸವಾದ ಪೀರಿಗೆ ಭಗವಂತೆ ಇಂಚಿತ್ತನ ಪರಮಾತ್ಮನು ಏನ ಚಿತ್ತನ ನಾರದಮಹರ್ಷಿಗಳು ವಿಶೇಷವಾದ ದೇವರನ್ನ ಸ್ತುತಿದೋತ್ರಾದಿ ಮಾತನಾಡ್ತೀರಿ ಭಗವಂತ ಇನ್ನ ರೂಪದಾನೆ ಇನ್ನ ಲೀಲದಾನೆ ಇನ್ನ ರೂಪೋಂತರಂತೆ ಕನ್ಯಾವಂತ ಸ್ವಾಮಿ ಇನ್ನ ಲೀಲನ ಕೊಂಡಾಟದಲ್ಲಿ ಬಾಯಿನಾಲಯ ಬಂದ ಸ್ತುತಿದೋತ್ರ ಮಾಡ್ಕೊಂಡಾಗ ಪರಮಾತ್ಮನಾದ ಸಂತೋಷವಾದ ನಾರದಕ್ಕೆ ಏನು ಬರೀತಾರೆ ನಾರದರೆ ದಾನ ವೈಕುಂಠಕ್ಕೆ ಬರ್ತಾರೆ ಏಪನ ಇರು ವೈಕುಂಠಕ್ಕೆ ಬರ್ಕೊಳಾರಿ ಆಂಡ ಇನ್ನಿತಾದ ನೋಡಿ ವಿಶೇಷವಾದ ಸ್ತುತಿದೋತ್ರ ಮಾತು ಮಾಡ್ತಂದು ಹೆಚ್ಚು ದಾನ ಕಾರಣ ಅವನಿಗೆ ಏನು ಬೇರಿಗೆ ಪೀಠಿಕೆ ಅಂದಾಗ ಅಲ್ಪ ಪರಮಾತ್ಮನ ನಾರದಿಗೆ ಸ್ವಾಮಿ ಜಗತ್ತನೇ ಪರಿವಾರ ಬರ್ಬಿಡ್ತಿರ್ತಾನೆ ಪರಮಾತ್ಮೇ ಇರು ಸ್ವಾಮಿ ಹಿರಿಯ ತಿಳಿಯಂಚಿತ್ತನ ವಿಚಾರ ಹೋಗಲಾಯಿತು ಆಂಡಲ ವೈಕುಂಠಕ್ಕೆ ಬರ್ತನ ಚಿತ್ತನ ಜನನು ದಾಯಕ ಬೋಡಾದ ಬರ್ತಾರೆ ಎಂಚಿನಕ್ಕೆ ಬೋಡಾದ ಬರ್ತಾರೆ ಬಂದ ವಿಚಾರ ನೀಡೋದಕ್ಕೆ ಏನೊಂದಿಲ್ಲ ಈ ರೀತಿಯನ್ನ ಜ್ಞಾನ ಫಲಂದಕ್ಕೂ ಸರಿಯಾಗ್ತದೆ ಅನ್ನೋದು ನಾರದರಿಗೆ ಪರಮಾತ್ಮನ ಭಂಗರಿಗೆ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡ್ತಂದು ಬತ್ತೆ ದೇವಲೋಕದ ಮಾತ ದೇವತೆಲ್ಲ ಹಾಕಲು ಸುಖಕೊಳ್ಳಿರಿ ಪಾತಾಳಕ್ಕೆ ಪೋಯೆ ಅವನು ಮಾತ ನಾಗರಾಜನ ಹಾಕಲು ಸುಖಕೊಳ್ಳಿರಿ ಭೂಲೋಕಕ್ಕೆ ಬತ್ತೆ ಸ್ವಾಮಿ ಈ ಭೂಮಿದ ಬಿಟ್ಟು ಜನಕರ ಮಾತ ನಾನಾ ರೀತಿಯ ಅನ್ಯಾಯ ಅಧರ್ಮ ಪಾಪ ಪ್ರವೃತ್ತಿ ಮಾತ ಜಾಸ್ತಿಯಾದ ಮಾಡ್ತೀರು ಸ್ವಾಮಿ ನಿರ್ದಾತ್ರ ಎಟ್ಟೆ ಕೆಲಸ ಮಾಡ್ಬಿಟ್ಟಿದ್ದಾನೆ ಜನಕ್ಕೂ ನಾನಾ ರೀತಿಯ ಕಷ್ಟೋಡ ಮಾತು ಒಪ್ಪಿರು ಅವಾಗ ಈ ಭೂಮಿನ ಬಿಟ್ಟು ಎಟ್ಟೆ ಕೆಲಸ ಮಾಡ್ಕೊಂಡು ಮನುಷ್ಯನಾಗ್ಲಿಗೂ ದೇವರ ನಮಗೆ ಅನುಗ್ರಹ ಪ್ರಾಪ್ತವಾದ ಬರಲು ಮನುಷ್ಯ ದಾನವಂತನಿಂದ ಪಾಪವನ್ನು ಪರಿಹಾರ ಮಾಡ್ತದೆ ಪುಣ್ಯವನ್ನು ಪಡೆದುಕೊಂಡು ಸಾಧ್ಯತೆಯನ್ನು ನಂಚಿತ್ತನ ವಿಚಾರತೆಯಲ್ಲಿ ತಿರುಪಾದು ಕೊರಲಿ ಅನ್ನೋದು ನಾರದರಿಗೆ ಪರಮಾತ್ಮನಿಗೆ ಏನು ಬೇರಿಗೆ ಆ ತಾರಗೆ ಪರಮಾತ್ಮ ಬಂದರಿಗೆ ಎಂಚ ಆದಾಯ ತಸ್ಮೈ ನಮಃ ಇದು ಕಲಿಗಾಲ ಕಲಿಯುಗೊತ್ತು ಜನಕ್ಕಳು ಅಧರ್ಮದ ಸಾಧನೆ ಜಾಸ್ತಿ ಆದ ಬರ್ತೇರು ಧರ್ಮದ ಸಾಧನೆಯೆಲ್ಲ ಬರ್ತಿದ್ದೀರು ಹಂಗಿರ್ತಾವ್ರೆ ಈ ಕಲಿಯುಗೊಟ್ಟು ಅಧರ್ಮದ ಬಲ ಪ್ರಾಪ್ತಿಯಾದ ಅವಾಗ ಸತ್ಕರ್ಮದ ಬಲ ಪ್ರಾಪ್ತಿಯಾಗುವುದಾಂಡ ಸತ್ಯನೇ ದೇವರಾದ ಯಾರು ಸತ್ಯನಾರಾಯಣ ಅವತಾರ ಬರ್ತಾರೆ ಈ ಸತ್ಯನಾರಾಯಣ ಅವತಾರ ಬರ್ತೀನಿ ಚಿತ್ರಗೆ ನಾನು ಏರು ಭಕ್ತಿ ಶ್ರದ್ಧೆ ನಿಷ್ಠೆಡುಗೊಳ್ಳುವುದು ಸತ್ಯನಾರಾಯಣ ದೇವನ ವ್ರತಾಪೂಜೆ ಮಾಡ್ತೀರಾ ಅಂಜಿತ್ತಿ ನಾನು ಸಮಸ್ತ ಕಷ್ಟವಾದ ಪರಿಹಾರ ಪಾದ ಬರ್ತೇನೆ ಪರಮಾತ್ಮ ಬಂದಿರಿಗೆ ಆ ತಾನಿಗೆ ನಾರದೇನು ಪರಮಾತ್ಮನ ಬಂದಿರು ಸ್ವಾಮಿ
ಕಲಿಗೊಟ್ಟು ಆತ ಕಠಿಣ ಭಕ್ತಿ ಶ್ರದ್ಧೆ ನಿಷ್ಠೆಡುಗೊಳ್ಳುದು ಒವೇ ಒಂದು ಮನುಷ್ಯನ ದೇವರ ಪೂಜೆ ಮಾಡಬರ ಸಾಧ್ಯ ಇಜ್ಜಿ ಅಂಚಾಯಿನ ಅವರ ಒಂದ ಸಮಯವು ಒಂದ ಖರ್ಚಿಟ್ಟು ವಿಶೇಷವಾದ ಫಲದಿಕ್ಕನ ಚಿತ್ತನ ಭೂಜಿತ್ತನ ಫಲನೇ ಬಂದು ನಾರದರ ಪರಮಾತ್ಮನ ಗೇಣಿಗೆ ಈತ ಬಂದಾಗ ನಾರದರ ಹಂಪೆರಲ್ ಪಾಪ ನಾರದರ ಪರಮಾತ್ಮ ಬಂದಿರಿಗೆ ಈ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ಕೊಂಡು ನನ್ನ ಜಿಂಜ ಸಮಯ ಬೋರ್ಡು ಬರೆದಿಜ್ಜಿ ಜಿಂಜ ದುಡ್ಡು ಬೋರ್ಡು ಬರೆದಿಜ್ಜಿ ಒಂತ ಸಮಯಗಳು ಒಂತ ಖರ್ಚಿಟ್ಟು ವಿಶೇಷವಾಗಿ ಚಿತ್ತನ ಫಲದಿಕ್ಕನ ಚಿತ್ತನ ಪೂಜೆಯನ್ನು ಬಂದಿರಿಗೆ ಈತ ಬಂದಾಗ ನಾರದರಿಗೆ ಏನು ಬೇರೆ ಪರಮಾತ್ಮನ ಕಿಂ ವಿಧಾನಂ ಈ ಪೂಜೆ ಮಾಡ್ಕೊಂಡು ಚಿತ್ತನ ಕ್ರಮ ಎಂತ ಸ್ವಾಮಿ ಎಂದು ಕೇಳಿಬೇರಿಗೆ ಆತನಗ ಪರಮಾತ್ಮ ಬಂದಿರು ಯಸ್ಮಿನ್ ಕಸ್ಮಿನ್ ದಿನೇ ಮುಕ್ತಿ ಭಕ್ತಿ ಶ್ರದ್ಧಾ ಸಮನ್ವಿತಾ ಈ ದೇವರ ಪೂಜೆ ಮಾಡ್ಕೊಂಡು ಆ ದಿನ ಈ ದಿನ ಬಂದು ಚಿತ್ತನ ದಾಲ ಇಜ್ಜಿ ಆ ಏಪ ದೇವರನ್ನ ಪೂಜೆ ಮಲ್ಪುಗ ಬಂದು ಮನಸ್ಸಿಗೆ ತೋಜಿದು ಬರ್ಕೊಂಡ ಆನದಾತಿದನಟ್ಟು ಭಕ್ತಿ ಮುಖ ಶ್ರದ್ಧೆ ಇತ್ತೊಂದು ದೇವರನ್ನ ಪೂಜೆ ಮಾಡ್ತೊಂದು ಬರಲು ಒಂದು ಬರ್ತೀವಿ ಈ ದೇವರನ್ನ ಪೂಜೆಗೆ ಹುಣ್ಣವೆ ಸಂಕ್ರಮಣ ಇಷ್ಟಕಾಲ ಪರ್ವಕಾಲವಾದ ದೇವರನ್ನ ಪೂಜೆ ಮಾಡುವಂತಂದು ತುಳಸಿ ಕಟ್ಟೆ ನದಿ ತೀರ ನಾಗಮನ ದೇವಸ್ಥಾನ ದೇವತಾ ಪೂಜೆ ಯೋಗ್ಯವಾಂಚಿತನ ಜಾಗೃತ ದೇವರನ್ನ ಪೂಜೆ ಮಲ್ತೊಂದು ಬರಲು ಈ ದೇವರ ಪೂಜೆಗೆ ನಾನಲ್ಲ ಸಪಾದ ಪಕ್ಷ ನೈವೇದ್ಯ ಮಾಡ್ಬೋದು ಸಪಾದ ಬಣ್ಣದಾದ ಸಾ ಬಣ್ಣ ಮುಂಜಿ ಪಾದ ಬಣ್ಣ ಕಾಲು ಸಪಾದ ಬಣ್ಣ ಒಂಜೆ ಕಾಲು ಬಂದಿರು ಅವ ಒಂಜೆ ಕಾಲು ಬಣ್ಣದಾದ ಒಂಜೆ ಕಾಲ ಪ್ರಮಾಣ ಹರಿತ ಪುಡಿ ಹತ್ತಿನ ಗೋಧಿದ ಪುಡಿ ಒಂಜೆ ಕಾಲ ಪ್ರಮಾಣ ಸಕ್ಕರೆ ಒಂಜೆ ಕಾಲ ಪ್ರಮಾಣ ಬೇರು ಒಂಜೆ ಕಾಲ ಪ್ರಮಾಣ ನೆಯ್ಯಿ ಒಂಜೆ ಕಾಲ ಪ್ರಮಾಣ ಕದಳಿ ಬಂದು ಈ 5 ಬಗೆಯನ್ನು ವಿಜೇಲಕ ಬಾರ್ದು ಸಭಾದ ಪಕ್ಷವನ್ನು ನೈವೇದ್ಯ ಮಾಡ್ಕೊಡು ದೇವರ ಪೂಜೆಗೆ ದೇವರಿಗೆ ಸಮರ್ಪಣೆ ಮಾಡ್ಕೊಡು ಸಾಧ್ಯತಿರಾಯಿ ಇಷ್ಟಮಿತ್ರಗಳು ಬಂಧು ಬಾಂಧವನ ಮಾತು ಗುಡುಪಾಡುವುದು ಅನ್ನದಾನ ವಸ್ತ್ರದಾನ ಈ ರೀತಿಯಾದ ದಾನ ಧರ್ಮಾದಿ ಮಾತು ಮಲ್ಪಾವಳಿ ಅವಳ ಸಾಧ್ಯದಲ್ಲಿ ನಾಯಿಗೆ ಆ ದೇವರ ಪೂಜೆಗೆ ದಾನ ಸಭಾದ ಪಕ್ಷವನ್ನು ನೈವೇದ್ಯ ಮಾಡ್ಕೊಂಡ ಅವನು ತಾನು ಭಕ್ತಿಪೂರ್ವಕವಾದ ಸ್ವೀಕಾರ ಮಾಡುತ್ತದೆ ಭಕ್ತಿನಾಗ್ಲಿ ಮಾತ ದೇವರ ಪೂಜೆಯ ಪ್ರಸಾದವನ್ನು ಕೊಡದು ತಾನು ಸಮಾಧಾನದಿತ್ತೊಂದು ಭಕ್ತಿನಾಗ್ಲಿ ಮಾತ ಸಮಾಧಾನ ಪಡಿತೊಂದು ಪರಮಾತ್ಮ ಬಂದಿರಿಗೆ ಈತ ಬಂದಾಗ ನಾರದರು ಕೂಡ ಪ್ರಶ್ನೆ ಮಾಡಿದರು ಪರಮಾತ್ಮನ ಎಂಚಗಿಂದ ಕಿಂಫಲಂ ಈತ ಮಾತ ಮಲ್ತನಂದ ದಾನ ಫಲ ತಿಕ್ಕೊಂಡು ಸ್ವಾಮಿ ಎಂದು ಕೇಳಿಬೇರಿಗೆ ಆ ತಾನಕ ಪರಮಾತ್ಮ ಬಂದಿರು ಎಂಚಗಿಂದ ದುಃಖ ಶೋಕಾದಿಶಮನಂ ಧನ ಧಾನ್ಯಾದಿ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಮನುಷ್ಯನ ನರ್ಪಂಚಿತ್ತನ ಒವೇ ಒಂದು ರೀತಿಯ ದುಃಖಗಳು ದುರಿತಗಳು ದೋಷಗಳು ತಾಪತ್ರಾದ್ರ ಮಾತಿತ್ತಂದಾಂಡ ಅವರ ಮಾತು ಪರಿಹಾರ ಪಾಲ್ಗೊಳ್ಳುತ್ತೆ ಇಹೊತ್ತು ಬೋಡಾಂಚಿತ್ತನ ಸುಖ ಭಾಗ್ಯ ಸಂಪತ್ತು ನೆಮ್ಮದಿ ಅಷ್ಟ ಐಶ್ವರ್ಯವಾದ ಅನುಗ್ರಹ ಪಾಲ್ಗೊಳ್ದು ಏರು ಬುಡಂದ 4 ವರ್ಷ 40 ಸರಿ ಈ ದೇವರನ್ನ ಪೂಜೆ ಮಾಡುವಂಥದ್ದು ಪ್ರಾರಂಭಡಾವಡು ಮಧ್ಯಡಾವಡು ಅಂತ್ಯಡಾವಡು ಉದ್ಯಾಪನ ಮಲ್ಪಿನ ಆಗ ಪರಿಪೂರ್ಣವಾಗಿತ್ತನ ಮೋಕ್ಷಣೆಯ ವೈಕುಂಠ ಅನುಗ್ರಹ ಪಾಲ್ಗೊಳ್ಪೆ ಯಾರು ಖಂಡಿತನ ವೃತಾಪೂಜೆಯನ್ನು ಭೂಲೋಕವಾದ ಪ್ರಚಾರ ಮಂತಂದು ಬಲೆ ಭೂಲೋಕದ ಜನಕಲ ಗೆಡ್ಡಾದ ಬರ್ಪಡು ಹೊಣದು ನಾರದರು ಪರಮಾತ್ಮ ನಾರದರ ಬಂಪೇರಿಗೆ ಇಂಚ ಪರಮಾತ್ಮನ ಭರತೊಂದು ಬರ್ತನ ಚಿತ್ರ ವೃತಾಪೂಜೆಯನ್ನು ನಾರದ ಮಹರ್ಷಿಗಳು ಭೂಲೋಕವಾದ ಪ್ರಚಾರ ಮಂತಂದು ಬರ್ಪೇರು ಭೂಲೋಕದ ಪ್ರಚಾರ ಮಂತಂದು ಬರ್ತನ ಚಿತ್ರ ಪೂಜೆನ ಭೂಮಿ ನಮಿತ್ತ ಮಾತ ಜನಕಲ ಮಾತವಂತದ್ದು ಈಶೋಟ ಬೋಡ ಅಂಚಿತ್ತನ ಸುಖಭಾಗ್ಯ ಮಾತವಡೆತೊಂದು ಅಂತ್ಯಗೂ ಸಾಯುಜ್ಯವನ್ನು ಬರ್ತಂದು ಇಂಚ ಸೂತ ಮಹರ್ಷಿಗಳು ಶನಕಾದಿಶನ್ನಾಗಲ್ಲ ಬಂಪರಿಗೆ ಈ ಭೂಮಿನ ಬಿತ್ತ ಮಾತ ಜನಕಲ ಮಾತ ದೇವರನ್ನ ಪೂಜೆ ಮಾಡುವಂತಂದು ಬರ್ತಿರು ಆಗ ವಿಶೇಷತಾ ಕಲಿಯುಗೆ ಸತ್ಯ ಪೂಜಾ ಫಲಪ್ರದಾನ ಬಂತಿರು ಕಂಡ ವಿಶೇಷವಾಗಿತ್ತನ ಈ ಕಲಿಗಾಲಡು ಏರಿ ಭಕ್ತಿ ಶ್ರದ್ಧೆರ್ದಾತರ ಭಗವಂತನ ಪೂಜೆ ಮಾಡ್ತೀರ ಅಂಚಿತ್ತಿನ ಸಮಸ್ತ ಕಷ್ಟ ಮಾತ ಭಗವಂತ ಪರಿಹಾರ ಮಲ್ಪಾರ್ಬಿರ್ಬೇಕು ಆಗ ಪರಮಾತ್ಮನ ಕೆಲವರು ಸತ್ಯನಾಥೆ ಕೆಲವರು ಸತ್ಯೇಶ್ವರೇ ಕೆಲವರು ಸತ್ಯದೇವರು ಕೆಲವರು ಸತ್ಯನಾರಾಯಣ ಇಂಥ ಮಾತ ನಾನಾ ಪುತ್ರನ ಮಾತ ಭಗವಂತನ ಮಾತ ಸ್ಮರಣೆ ಮಾಡ್ತೀರಿ ಆಕಾಶಂ ಪ್ರತಿದೋದೋ ಯಮೃತಾಗತ್ಯ ಸುಧಾಗರ ಸರ್ವದೇವಸ್ಪರಾವಿ ಕೇಶವಂ ಪ್ರತಿಗಚ್ಚತಿ ಎಂದು ಅಂತೀರಿ ಕಂಡ ಒಬ್ಬೇ ಒಂದು ದೇವರನ್ನ ನಾಮಸ್ಮರಣೆ ಮಾತ ಮಂತದ್ದು ಭಕ್ತನಲ್ಲ ಮಾತ ಸಮರ್ಪಣಾಪಣ ಭಗವಂತ ಅವೇ ರೀತಿಯಾದ ನಮ್ಮ ದೇವರ ಪ್ರಾರ್ಥನೆ ಮಾಡ್ಕೊಡೀತು ಎಂಜ 2 ಕುರುಗ ಕಣ್ಣನ್ನು ಕೊಡ್ತೀವಿ ದೇವರನ್ನ ಆ 2 ಕಣ್ಣುಗಳ ದೇವರನ್ನ ಪೂಜೆ ಮಾತ್ರ ಏತು ತುಯರಾಪನಾಥ ತೂವೊಂದು ಬರೋಡಿಗೆ ಅಂಚೆ 2 ಕಿವಿ ಕೊಡ್ತೀವಿ ದೇವರನ್ನ ಆ 2 ಕಿವಿಟ್ಟು ನಂಗೆ ಏತು ದೇವರನ್ನ ಕಥ ಮಾತ ಕೇಂದ್ರಾವಣ ಕೇಳೋಡಿಗೆ ಒಂದು ಪುರುಗ ಬಾಯಿ ಕೊಡ್ತೀವಿ ಆ ಬಾಯಿ ನಂಗೆ ಏತು ದೇವರನ್ನ ನಾಮಸ್ಮರಣೆ ಮಾಡಬೇಕು ಮಲ್ತೊಂದು ಬರೋದು ಅಂಚೆ ನಂಗೆ 2 ಪುರುಗ ಕಾರು ಕೊಡ್ತೀವಿ ಆ 2 ಕಾರು ನಂಗೆ ಏತು ದೇವಸ್ಥಾನದಲ್ಲಿ ಹೋರಾಟ ಹೋಗಿ ಕೊಡಿಗೆ ಒಂದು ಪುರುಗ ಉಡಾಣೆ ಕೊಡ್ತೇವೆ ನಂಗೆ ಆ ಉಡಾಣೆ ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡ್ತಂದು 2 ಪುರುಗ ಕೈ ಕೊಡ್ತೇವೆ ಆ ಕೈಟ್ಟು ಕೈ ಮುಗ್ಗಿ ನಮ್ಮ ದೇವರ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಇನಿತಾತೊಟ್ಟು ನಮ್ಮೊಂದು ಆತ್ಮಹತ್ಯೆ ವಿವಿಧ ದೇಶ ಸಹಕಾರ ಸಂಘದ ಈ ಒಂದು ನೂತನವಾಗಿತ್ತನ ಕಟ್ಟಡ ಮಾತು ಮಾಡ್ತದೆ ಹಾಗೆ ಕಟ್ಟಡ ನಿರ್ಮಾಣ ಮಾಡ್ತದೆ ನನ್ನ ಮಿತ್ತಗಳ ಮಾಮೂಲಿನ ಈ ಒಂದು ವ್ಯವಹಾರದ ಮಾತ ದೇವರನ್ನ ಅನುಗ್ರಹ ಪ್ರಾಪ್ತವಾದಗಳು ಅಂತ ಸಂಕಲ್ಪದಿ ಒಂದು ಭಕ್ತಿರ್ದಾತರ ಇನಿತಾತೊಟ್ಟು ಲಕ್ಷ್ಮೀ ಸಮೇತವಾದ ಆ ಸತ್ಯನಾರಾಯಣ ದೇವನ ಉದ್ದೇಶವಂತಂದು ಭಕ್ತಿಪೂರ್ವವಾದ ಆ ಸತ್ಯನಾರಾಯಣ ದೇವನ ಪೂಜೆ ನಮ್ಮ ಭಕ್ತಿರ್ದಾತರ ದೇವರಿಗೆ ಸಮರ್ಪಣೆ ಮಾಡ್ತಾ ಅವಾಗ ಕೊಣ್ಣಂಚಿತ್ತನ ಸೇವೆನು ಪರಮಾತ್ಮ ಯಾವ ರೀತಿಯಾದ ಸನ್ನಿಧಾನವನ್ನು ಸಂತೋಷದಾತರ ಸ್ವೀಕಾರ ಮಾಡಿಕೊಂಡರ ಆ ಮಲ್ತನ ದಿಕ್ಕನ ಸೇವೆಗೆ ಪೂರ್ಣ ಬರಲು ಲಕ್ಷ್ಮಿ ಸಮೇತವಾದ ಸತ್ಯನಾರಾಯಣ ದೇವರ ಪೂರ್ಣ ಪ್ರಭಾವದಾತನಿಗೆ ಪ್ರಾಪ್ತಿಯಾವಡನ್ನು ಆ ಸತ್ಯನಾರಾಯಣ ದೇವರನ್ನ
ವ್ರತಾಗತಿಕ ಮಂಗಳಾಚರಣೆ ಮಂತನವಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸರ್ವಮಂಗಳಾನಿ ಭವಂತು. ಓಂ ನಮಃ ವಿಧಿಹೇ ಓಂ ಜೇರೋದಮ್ಮ ಪ್ರದೇಶೇ ಶ್ರೀಮೋಕ್ತಿಗಾನಂ ಮಾಲಾ ಕೃಷ್ಣಧನಸ್ತತ್ಪಟಿಕಮನಿರ್ವೈರಮಂ ವಂದಿತಾಂಗಹಂ. ಆಡ ದೇವರಲ್ಲಿ ಪ್ರಾರ್ಥನೆ ಮಂತನ್ನ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ದೈವಂತಂ ಬಂದಲ್ಲಿ ಜಗತ್ತು ಬರುವ ಚಿತ್ರणे ದೇವರನಾಧೀನೊಂದಿಗೆ ಅಂಚಿ ದೇವರಾಡಲ ಮಂತ್ರಾಧೀನವಾದಲ್ಲಿ ಅಂಚನ ಮಂತ್ರದ ಅಧೀನವನ್ನು ಅಂಡ ಆರಾಧನೆ ಮಲ್ತದ್ದು ಬತ್ತನ ಚಿತ್ರ ದೇವರಿಗಾಡಲ ಕಲ್ಪೋಕ್ತ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜೆ ಎನ್ನುವಂತೆ ಭಜನಾದಿಮಿತರು ದೇವರಿಗೆ ಪೂಜಾವುದು ಅಂಚನಲ್ಪ ದೇವರ ಐಕ್ಯವಾದ ಅನುಗ್ರಹ ಬಂದು ಶಾಸ್ತ್ರ ವಿಚಾರ ಮುಖ್ಯವಾದ 14 ಮಂಗಳಾರತಿ 15ನೇ ಪ್ರಾರ್ಥನೆ 16 ನಮಸ್ಕಾರ ಅನ್ನುವಂತೆ ಯಾವತ್ತು ಮಹಾಮಂಗಳಾರತಿ ಆಗುವ ಚಿತ್ರ ಕಾಲ ಪ್ರಸನ್ನ ಕಾಲ ಅನ್ನೋದನ್ನ ಆ ದೇವರ ಸಂತೋಷದ ಚಿತ್ರ ಹೊರತು ಆ ಬರ್ತುಂಡ ದೇವರನ್ನ ದಾನಮಾತ ಮನಸ್ಸನ ಅಭಿಷ್ಟೊಂದಿಗೆ ಒಂದು ದೇವರನ್ನ ಮಾತ ಪ್ರಾರ್ಥನೆ ಮಾಡ್ಕೊಂಡು ಬರಕನ ಅವನ ಮಾತ ನಮಗೆ ದೇವರು ಅನುಗ್ರಹ ಬಂದು ಶಾಸ್ತ್ರ ವಿಚಾರ ಮುಖ್ಯವಾದ ನಮ್ಮ ಈ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಈ ನೂತನವಾದ ಚಿತ್ರ ಕಟ್ಟಡದ ಮಾತ ನಿರ್ಮಾಣ ಮತ್ತೊಂದು ಐಟಿ ಮಿತ್ತಿಗೆ ನಮ್ಮ ಮಲ್ಪನ ಚಿತ್ರ ಪ್ರತಿಯೊಂದು ಮಾತ ವ್ಯವಹಾರವು ನಮ್ಮ ಸಂಸ್ಥೆಗೆ ಓಡಾಲಕ ದೇವರ ಅನುಗ್ರಹ ಪ್ರಾಪ್ತವಾದವರು ಒಂದು ಸಂಕಲ್ಪ ಸದುದ್ದೇಶದಿ ಒಂದು ಹೊರತು ನಮ್ಮ ಭಕ್ತಿಪೂರ್ವಕವಾದ ಸ್ವಸ್ತಿಕಾಮಧ್ಯರು ಕಲಶಮಧ್ಯರು ಪರಮಾತ್ಮನ ವಿದ್ಯಾವಾದ ನಮ್ಮ ಮಲ್ಪನ ಚಿತ್ತಿನ ಸತ್ಯನಾರಾಯಣ ದೇವರನ್ನ ವೃತಾಗತ ಕಲ್ಪೋಕ್ತ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜೆ ಅವಾಗ ನಮ್ಮ ಮನುಷ್ಯ ಮಾತ್ರ ಭಕ್ತಿ ಶ್ರದ್ಧೆದಾರ ಮತ್ತೊಂದು ಮತ್ತೊಂದು ಚಿತ್ರ ಯಾವತ್ತೂ ಕರ್ತವ್ಯವನ್ನಲ್ಲ ಹಲವರಿಂದ ನವಲೋಕ ವ್ಯತ್ಯಾಸವಾದ ಚಿತ್ರವನ್ನಲ್ಲ ಅವರ ಮಾತ ದೇವರಿಗೆ ಸಂಪೂರ್ಣವಾದ ಕ್ಷಮನೆ ಕೊರತು ಕೊರ್ನಂಚಿತ್ತನ ಸೇವನೆ ಕಲಶ ಮಧ್ಯರು ಸ್ವಸ್ತಿಕಾ ಮಧ್ಯರು ಸಂತೋಷದಾತ್ರ ಸ್ವೀಕಾರ ಮತ್ತೊಂದು ನಿಖಲ್ ಮಾತ ಒಟ್ಟಿಗಿತ್ತೊಂದು ದಾನ ಮಾತೊಂದು ಯಜ್ಞ ಸಂಕಲ್ಪ ಒಂದು ದೇವರಿಗೆ ಓಡಾದ ಚಿತ್ರ ಸೇವನ ಮಾತ ಸಮರ್ಪಣ ಮಾತ ಮತ್ತೊಂದು ಬರ್ತಾರ ಅವೇ ರೀತಿಯಾಗಿ ನಮ್ಮ ಸಂಸ್ಥೆಗಾರರು ಸಂಸ್ಥೆ ಚಿತ್ರ ಆಡಳಿತ ವರ್ಗಗಾರರು ಮಾತ ಕೆಲಸಗಾರ ಮಾತ ಮತ್ತೊಂದು ವರ್ಗಗಾರರು ಬರ್ಪಣ ಚಿತ್ರ ಒದೇ ಒಂದು ರೀತಿಯ ದುರಿತಗಳು ದೋಷಗಳು ಕಷ್ಟ ನಷ್ಟಗಳು ತೊಂದರೆಗಳು ತಾಪತ್ರಯಾದವಾದ ಮಾಡ ಅವರ ಮಾತ ದೇವರ ಸಂಪೂರ್ಣವಾದ ಪರಿಹಾರಲ್ಪಾದ ಮಾತಿರಲ್ಲ ಭೂನಲ್ಪ ಭದ್ರಲ್ಪ ಬಲಿಸಾಗುವುದು ಮಾತಿರಲ್ಲ ಬೋಡಾಲಕ ಉತ್ತಮವಾದ ಚಿತ್ರ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಮಾತ ಅನುಕರಣಪಾದ ಹೊರತು ವಿಶೇಷದಾಗಲಿಗೆ ಸತ್ಯಪೂಜಾ ಫಲಪ್ರದಾನ ಮಧ್ಯೆ ವಿಶೇಷವಾಗಿ ಕಲಿಗಾರರು ಆ ಭಗವಂತನ ಪೂಜನವಂತರನ್ನಾಂಡ ದಾನಮಾತ ಫಲವಂತರನ್ನಾಂಡ ದುಃಖ ಶೋಕಾದಿಶಮನಂ ಧನಧಾನ್ಯಾದಿ ಪ್ರಪಂಚನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯತ್ವರಂ ಬಂದಿರು ಮನುಷ್ಯನ ವರ್ಪಚಿತ್ರ ಒವೇ ಒಂದು ನಿಚಿತ ದುಃಖಗಳು ದುರಿತಗಳು ದೋಷಗಳು ತಾಪತ್ರಾದಿತರನ್ನಾನೆ ಮಾತ ಭಗವಂತ ಪರಿಹಾರ ಗುರುಪರಿಗೆ ಈಶೋಟಬೋಡ ಚಿತ್ರ ಸುಖ ಭಾಗ್ಯ ಸಂಪತ್ತು ನೆಮ್ಮದಿ ಮಾತ ಅಷ್ಟ ಐಶ್ವರ್ಯ ಮಾತ ಅನುಗ್ರಹ ಗುರುಪರಿಗೆ ಆ ಪ್ರಕಾರವಾದ ಇನಿತಾದರೊಟ್ಟಿಗೆ ನಮ್ಮ ಸಂಸ್ಥೆಯ ಮತ್ತೊಂದು ಮತ್ತನ ಚಿತ್ರ ಸೇವನೆ ಯಾವ ರೀತಿಯಾದ ಭಗವಂತರ ಸನ್ನಿಧಾನವು ಸಂತೋಷದಾತ್ರ ಸ್ವೀಕಾರವಂತಂದಿರ ಆ ಮಲ್ತನ ಚಿತ್ರ ಸೇವೆದ ಪೂರ್ಣವನ್ನು ಈ ನಮ್ಮ ಸಂಸ್ಥೆಗಳ ಅಂಚಿನ ಆಡಳಿತ ವರ್ಗಗಳ ಅವೇ ರೀತಿಯಾದ ಮಾತ ಮಂದಿರಗಳ ದೇವರ ಅನುಗ್ರಹವನ್ನು ಕುರಿತು ಮಿತ್ತಿಗಳ ಹೆಚ್ಚಿನ ಅತಿಶಯವಾದ ದೇವತಾ ಸೇವರ ಮಾತ ಮಂಪನಗೌಡ ಚಿತ್ರ ಸಮಾಜಮುಖಿಯಾದ ಎಡ್ಡ ರೀತಿಯ ಸತ್ಕೀರ್ತಿ ಶ್ರೇಯಸ್ಸು ಮಾತ್ರ ಭಗವಂತ ಪ್ರಾಪ್ತಿಯಾದ ಬರಕ ಭಗವಂತೆ ಪೂರ್ಣ ಅನುಗ್ರಹವಂತ ಮಾತ ವಿಚಾರಗಳ ಎಡ್ಡ ಮಂತ್ರದ ಬಿಡಾದ ಕೊರಲ ದೇವರೇ ಹೊಡೆದು ಪ್ರಸನ್ನಗಾರಡ ಭಗವಂತನ ಸನ್ನಿಧಾನಗಳು ಭಕ್ತಿಪೂರ್ಣವಾದ ಮಲ್ಪನ ಚಿತ್ರ ಪ್ರಾರ್ಥನೆ ಓಂ ಮಂತ್ರ ಹೀರಂ ಕ್ರಿಯಾ ಹೀರಂ ಭಕ್ತಿ ಹೀರಂ ಜನಾರ್ದನಂ ಯತ್ಪೂಜಿತಮಯಾ ದೇವಾ ಪರಿಪೂರ್ಣಂ ದಾತ್ವೇ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಭಾವಪ್ರತೀತಭಾವಂ ಕರೋಮಿ ಅಧ್ಯರ್ಥಕಂ ಮನಃ ಶ್ರೀಮನ್ನಾರಾಯಣ ಸಮರ್ಪಯಾಮಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ओम नमः प्राणाय स्वाहा नमः ममानाय स्वाहा व्यानाय स्वाहा नमः उदानाय स्वाहा मानाय स्वाहा ब्रह्मणे स्वाहा अमृते अमृतोद्भवे अमृतेश्वरी अमृतभक्तिने अमृतभक्तिने शरावय स्वावय स्वाहा नैवेद्यार्थं मध्ये मध्यमाने निर्वयामि अर्घ्यमिदं भाद्यमिदं पादमिदं दागर्भगदां मूलं गौरवयामि हिरण्यगर्भगं सत्तं हिरण्यजाविभावसो अनन्तपुण्यफलप्रदानेनां अतच्चान्दमेत्रे दक्षिणां नामत्रया चन्द्रमकरेशेन्द्रोपाग्यालोकमुक्तश्रद्धानुमृतेनां अहं मनोशरणा ब्रह्मगोत्रस्यादो नमो ज्ञानगारेत् ब्रह्मावरं ब्रह्महरिं ब्रह्माग्रमन्मानं ब्रह्मेण देवकर्तव्यं ब्रह्मगमतमाधीनं तत्सर्वं ब्रह्मार्पणं भवतु. ओम नमो भूर्भुवस्सुवत्सवितुर्वरेण्यं भर्गो देवचर्म हिरिया योना प्रचोदयात् समस्तदुर्लक्षद्वारा श्रीभारतपर्वैक्षणद्वारविद्यार्थं भारतसम्राज्यं कर्माणवाद्यं वरे रामनामादिविदतावारामितरमङ्गलदेवगुरुदाभ्यासेवकमन्तरिक्तो जार्याप्रथमानस्यामाद्यं ब्राह्मणां विद्याप्राकल्पे वैवहत्वमन्तरे अष्टमेहेत्तमे कलियुगे प्रथम भागेतं द्विवे
भरतवर्षे वृद्धकण्ठे रत्नातीरे झारवाहनकाद्यप्रकिरामक्षेत्रे तस्मिन् वर्तमाने जावहानिजानमाने नमद्वाधिते ब्रह्मणामत्तरे हिमकरायणे मकरवासिद्याम् अजमेतो यवत्यत्रे युगजगणा एवं ब्रह्मण्डायां समस्तदक्षद्वारादेः प्रपेयैकवत्रं द्वादेवादित्यादेवः ओम नमो देहि आत्महत्विदे देशा साकार संघः समस्ता समस्तकार्यनिर्दाग्यभ्यर्थनयमानस्याः सत्यनारायण स्वामी कभूणानगरवत्यर्तेनाः आचार्यं केनेन सत्यनारायण स्वामी कल्पोक्तज्ञानावाहनादिशब्दविचारभोजाचङ्करमगदे कायेन वाचा मनसेन्द्रियेण वाच्यात्मना भावप्रकृते स्वामिनोविद्यच्छकलश्रीमन्नारायणप्रयामि मङ्गलमूर्ति श्री लक्ष्मी सहित सत्यनारायण स्वामी प्रियताम कृष्णार्पणस्तु संपूर्ण पूजा फल प्राप्तिरस्तु यदास्थानं उद्घाटयामि Thank you.
ಕಾರ್ಯಕಾರಕ್ಕೆ ಪ್ರವೇಶಿಸಿದಾಗ ಕರ್ತವ್ಯ ಮಾತ್ರ ನಮ್ಮ ಅಧಿಕಾರಕ್ಕೆ ಮತ್ತು ಮಾತು ಹಲವು ದೇವೆ ಆ ಪ್ರಕಾರವಾಗಿ ಈಗಾಗಲೇ ನೂತನವಾಗಿ ತನ್ನ ಕಟ್ಟಡದ ನಿರ್ಮಾಣ ಮಾಡ್ತಾ ಹೆಚ್ಚಿಗ ಕಟ್ಟಡದ ಮಾಡುವಂಥ ಪ್ರತಿಯೊಂದು ಮಾತ್ರ ವ್ಯವಹಾರ ಮಾತ್ರ ಎಷ್ಟೇ ರೀತಿಯಲ್ಲಿ ನಡೆದುಕೊಂಡು ಸಂಸ್ಥೆ ಸಮಾಜ ಎಷ್ಟೇ ರೀತಿಯ ಬದಲಾವಣೆ ಎಷ್ಟೇ ರೀತಿಯ ಶ್ರೇಯಸ್ಸು ಮಾತ್ರ ಪ್ರಾಪ್ತಿಯಾಗುವಂಥ ಸಂಕಲ್ಪ ರೀತಿಯಲ್ಲಿ ಭಕ್ತಿಪೂರ್ವಕವಾದ ಪರಮಾತ್ಮನ ವ್ಯತ್ಯಾಸವಾದ ಮಂತ್ರದ ಭಕ್ತರ ಚಿತ್ರ ಆ ಸತ್ಯನಾರಾಯಣ ದೇವರ ಕೊನ್ನ ಚಿತ್ತನ ಸೇವೆಗೆ ಯಾವ ರೀತಿಯಾಗಿ ದೇವರ ಸಂತೋಷೋತ್ತರ ಸ್ವೀಕಾರ ಮಾಡಿಕೊಂಡಿರ ಮಂತ್ರ ಚಿತ್ತನ ಸೇವೆದ ಪುಣ್ಯದ ಫಲಗಳು ಈ ಪ್ರಸಾದಕಾಂತರವಾದ ಭಗವಂತ ನಿತ್ಯ ನಮ್ಮ ಈ ಸಂಸ್ಥೆಯನ್ನು ಗೋಡಾಕ ದೇವ ಉತ್ತರೋತ್ತರ ಅಭಿವೃದ್ಧಿ ಮಾಡುವುದು ಸಮಾಜದ ಗಣಾತ್ಯ ರೀತಿಯ ಶ್ರೇಯಸ್ಸಿನ ಸತ್ಕೀರ್ತಿನ ಮಾತ ಪ್ರಾಪ್ತಿ ಮಲ್ಪಾದುಕೊಂಡು ಎಡ್ಡ ಮಂತ್ರಗಳಾದುಕೊಂಡ ದೇವರೇ ಬರೆದು ಆ ಪರಮಾತ್ಮನ ಪ್ರಾರ್ಥನಾ ಮಂತ್ರಗಳು ಚಿತ್ತನ ಪುಣ್ಯ ಪ್ರಸಾದಂ ಓಂ ತ್ರೈರ್ವರ್ಚಸ್ಯಮಾಯುಷ್ಯಮಾರೋಗ್ಯಮಾವಿದಾತ್ಮಾನ ಮಹೀಯತೆ ಧನಂ ಧಾರಂ ಭಜಮೋತ್ರಲಾಭಂ ಚರಿತಂ ಮತ್ತರಂ ದೀರ್ಘಮಾಯು ಮನಸ್ಸಂಕಲ್ಪ ಇಷ್ಟಾರ್ಥ ಸಿದ್ಧಿರಸ್ತು. Thank you.